ಆ ಪುಸ್ತಕದ ಬಿಡುಗಡೆಯ ಸಮಾರಂಭ. ಬಾಕಿ ಪುಸ್ತಕದ ಬಿಡುಗಡೆಯ ಹಾಗೆ ಅಲ್ಲ ಇದೊಂದು ವಿಶೇಷವಾದಂತಹ ಅನುಭವ ಕಥನ ಕೂಡ. ಮಾತ್ರ ಅಲ್ಲ, ಮುಂದೆ ಈ ನಿಗಮದಲ್ಲಿ ಕೆಲಸ ಮಾಡುವವರಿಗೆ ಮತ್ತು ಏನು ಅಲೆಮಾರಿ ಜನಾಂಗದ ಹಲವಾರು ವಿಭಾಗಗಳಿದ್ದಾವೆ ಅವರಿಗೆ ದಿಕ್ಸೂಚಿಯಾಗಬಲ್ಲಂತಹ ಒಂದು ವಿಚಾರಗಳನ್ನು ಒಳಗೊಂಡಿರುವುದರಿಂದ ಅದನ್ನು ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಬಿಡುಗಡೆ ಮಾಡ್ತಾ ಇರುವಂಥದ್ದು. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಾಕ್ಟರ್ MP ಶ್ರೀನಾಥ್ ಅವರು ವಹಿಸಿಕೊಳ್ತಾರೆ. ಹಾಗೆ ಈ ನೂತನ ಕೃತಿಯನ್ನು ಕಸಾಪ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಾದಂಥ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರವರು ಕೃತಿ ಬಿಡುಗಡೆಯನ್ನು ಮಾಡ್ತಾರೆ. ಹಾಗೆ ದೂರದ ಬೆಂಗಳೂರಿಂದ ಬಂದಿರತಕ್ಕಂಥ ಶ್ರೀ ಪ್ರಕಾಶ್ ಎಂ, ಪ್ರಧಾನ ಸಂಚಾಲಕರು, ಕರ್ನಾಟಕ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಒಕ್ಕೂಟ, ಅವರು ಈ ಕೃತಿಯ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರು ಶ್ರೀ KT ಸುವರ್ಣ ಅವರು, ರಾಷ್ಟ್ರೀಯ ಉಪಾಧ್ಯಕ್ಷರು HMS ಶ್ರೀ M ಸುರೇಶ್ ಚಂದ್ರ ಶೆಟ್ರು, ಹಾಗೆ ಉಳ್ಳಾಲ ತಾಲೂಕು ಘಟಕದ ಕಸಾಪ ಅಧ್ಯಕ್ಷರಾದಂತಹ ಡಾಕ್ಟರ್ ಧನಂಜಯ ಕುಂಬಳೆ ಅವರು, ಹಾಗೆ ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಅಧ್ಯಕ್ಷರಾದಂತಹ ಡಾಕ್ಟರ್ P ಕೇಶವನಾಥ್ ಅವರು, ಹಾಗೆ ಈ ನಿಗಮದ ಸಲಹಾ ಸಮಿತಿಯ ನಾಮನಿರ್ದೇಶಿತ ಸದಸ್ಯರಾಗಿರ್ತಕ್ಕಂಥ ಶ್ರೀ ಅನಂತಕೃಷ್ಣ V ಅವರನ್ನೆಲ್ಲ ವೇದಿಕೆ ಮೇಲೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಕೃತಿಕರ್ತರಾದಂಥ ರವೀಂದ್ರ ಶೆಟ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ವಿನಂತಿಸ್ತೇನೆ. ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಪೊರೆ ನೀನು ಎಂದೆಂದು ಕರುಣಾಳು ತಾ ಬಂದು, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ಅಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ದಯ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಪೊರೆ ನೀನು ಎಂದೆಂದು ಕರುಣಾಳು ತಾ ಬಂದು, ನೀನಮ್ಮ ಗೆಲುವಾಗಿ ಬಾ. ರವೀಂದ್ರ ಶೆಟ್ರು ಧಾರ್ಮಿಕ ಸೇವೆ, ಸಾಂಸ್ಕೃತಿಕವಾದ ಸಂಗತಿಗಳಿಗೆ ಪ್ರೋತ್ಸಾಹ, ಅದರ ಜೊತೆಗೆ ರಾಜಕೀಯ, ಈಗ ಮತ್ತೆ ಅವರು ಬರವಣಿಗೆಯ ಒಂದು ಕ್ಷೇತ್ರ ಕೂಡ ಕೈ ಹಾಕಿದ್ದಾರೆ. ಅದು ಅನುಭವ ಕಥನದ ಮೂಲಕ ಅವರು ಹೊರತಂದಿರುವಂಥ ಕೃತಿ. ಬಹುಶಃ ರಾಜಕೀಯ ರಂಗದಲ್ಲಿ ಪಕ್ಷ ನಿಷ್ಠೆಯಿಂದ ಅವರು ಒಂದು ದೊಡ್ಡ ಹುದ್ದೆಯನ್ನು 2 ವರ್ಷದ ಅವಧಿಗೆ ಅವರು ಪಟ್ಟಂತಹ ಒಂದು ನಿಗಮ, ರಾಜ್ಯ ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿಯ ನಿಗಮ. ರಾಜ್ಯಾದ್ಯಂತ ಸಂಚಾರ ಮಾಡಿ 2 ವರ್ಷಗಳಲ್ಲಿ ಆ ನಿಗಮದ ಏನು ಸಾಧ್ಯತೆ ಎನ್ನುವುದನ್ನು ರಾಜ್ಯದ ಜನರಿಗೆ ಅವರು ತೋರಿಸಿದವರು. ಸುಮಾರು 50ಕ್ಕೂ ಹೆಚ್ಚಿನ ಅಲೆಮಾರಿ ಸಮುದಾಯದವರನ್ನು ಒಟ್ಟುಗೂಡಿಸಿಕೊಂಡು ಅವರ ಒಂದು ಪರಿಸ್ಥಿತಿ ಏನುಂಟು ಅದನ್ನು ಹತ್ತಿರದಿಂದ ತಿಳ್ಕೊಂಡು ಆದಷ್ಟು ಅಭಿವೃದ್ಧಿಗೋಸ್ಕರ ಸೆಣಸಾಡಿದರು. ನಿಗಮ ಎನ್ನುವಂಥದ್ದು ಅದೊಂದು ಉಂಟು ಎನ್ನುವುದು ರಾಜ್ಯಕ್ಕೆ ಗೊತ್ತಾಗಿದೆ. ಮಾತ್ರ ಅಲ್ಲ, ಅಲ್ಲಿ ಆಗಬೇಕಾದದ್ದು ಏನು ಎನ್ನುವುದನ್ನು ಮುಂದಿನವರಿಗೆ ಎಚ್ಚರಿಕೆಯಿಂದ ಅದನ್ನು ನಿರ್ವಹಿಸುವ ಹಾಗೆ ಒಂದು ದಿಕ್ಸೂಚಿಯನ್ನು ಕೂಡ ಅವರು ಹಾಕಿಕೊಟ್ಟಿದ್ದಾರೆ. ಅದು ಮುಂದೆ ಉಳಿದವರಿಗೆ ದಾರಿದೀಪ ಆಗಬೇಕು ಎನ್ನುವಂತಹ ನೆಲೆಯಲ್ಲಿ ಅದನ್ನೊಂದು ಬರಹಕ್ಕೆ ಇಳಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಬಹಳ ಕ್ಷಿಪ್ರ ಅವಧಿಯಲ್ಲಿ ತಮ್ಮ ಅನುಭವಗಳನ್ನು ದಾಖಲಿಸುವ ಮೂಲಕ
ಅದನ್ನೊಂದು ಪುಸ್ತಕ ರೂಪಕ್ಕೆ ಅವರು ತಂದಿದ್ದಾರೆ. ಇದರ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಡರ್ನಲ್ಲೇ ಮಾಡಿ ಅಂತ ಹೇಳಿ ಶ್ರೀನಾಥ್ ಅವರು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟರು. ಮಂಗಳೂರಿನಲ್ಲಿ ಇದು ಆಗಬೇಕಾಗಿತ್ತು, SDM ಲಾ ಕಾಲೇಜಿನ ಒಂದು ಸಭಾಂಗಣದಲ್ಲಿ. ಆದರೆ ಕೊನೆ ಗಳಿಗೆಯಲ್ಲಿ ಅಲ್ಲಿ ಬೇರೆ ಕಾರ್ಯಕ್ರಮ ಇದ್ದದ್ದರಿಂದ ಅನಿವಾರ್ಯವಾಗಿ ಅವರ ಈ ಒಂದು ಸಂಸ್ಥೆಯಲ್ಲಿ ಅದನ್ನು ಮಾಡಬೇಕು. ಬಹುಶಃ ಹಾಗೆ ಆಗಬೇಕು ಎನ್ನುವುದು ವಿಧಿ ನಿಯಮ ಕೂಡ ಇದ್ದಿರಬೇಕು. ಹಾಗಾಗಿ ಇವತ್ತು ಬಹಳ ಸುಂದರವಾದಂಥ ವೇದಿಕೆಯನ್ನು ತಯಾರು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ಇದರ ಅಧ್ಯಕ್ಷರ ನೆಲೆಯಲ್ಲಿ ಮತ್ತು ಕೃತಿಕರ್ತರ ನೆಲೆಯಲ್ಲಿ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ತಮ್ಮನ್ನೆಲ್ಲ ಸ್ವಾಗತಿಸಬೇಕು ಅಂತ ಅವರನ್ನು ವಿನಂತಿಸ್ತೇನೆ. ನಾನು ನಂಬುವಂತಹ ಎಲ್ಲ ದೇವರನ್ನ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ವಿದ್ಯಾರತ್ನ ವಿದ್ಯಾ ಸಂಸ್ಥೆ ದೇರಳಕಟ್ಟೆ ಉಳ್ಳಾಲ ಮಂಗಳೂರು ಇದರ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಈ ಒಂದು ನನ್ನ ನೂತನ ಕೃತಿ ಅಲೆಮಾರಿ ಜೀವನ ಎಂಬ ಒಂದು ಕೃತಿಯ ಬಿಡುಗಡೆ ಸಮಾರಂಭ. ಭಾಸ್ಕರ್ ರೈ ಕುಕ್ಕೊಲ್ಲಿ ಅವರು ಇದರ ಬಗ್ಗೆ ಹೇಳಿದರು. ನಾನು 1 ವರ್ಷ 6 ತಿಂಗಳು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ BS ಯಡಿಯೂರಪ್ಪರವರ ಆಶೀರ್ವಾದದಿಂದ ಈ ಒಂದು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1ರ 46 ಜಾತಿ ಜನಾಂಗಗಳಿಗೆ ಸಂಬಂಧಪಟ್ಟಂತಹ ಒಂದು ಅಭಿವೃದ್ಧಿ ನಿಗಮ. ಈ ಅಭಿವೃದ್ಧಿ ನಿಗಮವು 2-3 ವರ್ಷಗಳ ಹಿಂದೆ ನಾನು ಅಧಿಕಾರ ವಹಿಸಿಕೊಳ್ಳತಕ್ಕಂಥ 2-3 ವರ್ಷಗಳ ಹಿಂದೆ ಆಗಿದ್ರೂ ಕೂಡ ಆವಾಗ ಅದು ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇತ್ತು. ಬಳಿಕ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಈ 46 ಜಾತಿ ಸಮುದಾಯಗಳು ಕೂಡ ಇತರರಂತೆ ಒಂದು ಮುಖ್ಯವಾಹಿನಿಗೆ ಬರಬೇಕು, ಒಂದು ಸ್ವಾಭಿಮಾನ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂಬ ದೃಷ್ಟಿಯಿಂದ ಒಂದು ಅಭಿವೃದ್ಧಿ ನಿಗಮಕ್ಕೆ ನನ್ನನ್ನು ಪ್ರಥಮ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರಿಂದ ಈ ಎಲ್ಲ ಬೆಳವಣಿಗೆ ಕಾರಣ ಆಯಿತು. ಆದ್ದರಿಂದ ನಾನು ಪ್ರಥಮವಾಗಿ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆ ನಂತರ ಈ ಒಂದು ನಿಗಮಕ್ಕೆ ಅಧ್ಯಕ್ಷನಾಗಿ 1 ವರ್ಷ 6 ತಿಂಗಳು ಈ ನಿಗಮದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ನನಗೆ ಬಂತು. ಈ ಸಂದರ್ಭದಲ್ಲಿ ಪ್ರಥಮ 1-2 ತಿಂಗಳು ನನಗೆ ಆ ಒಂದು ನಿಗಮದಲ್ಲಿ ಪ್ರಥಮ ನಿಗಮ ಆಗುವಂಥದ್ದು, ಅದಕ್ಕೆ ಕಚೇರಿ ಆಗಬೇಕು, ಇನ್ನಿತರ ವ್ಯವಸ್ಥೆ ಆಗಬೇಕು, ಅದನ್ನು ಮಾಡೋದ್ರಲ್ಲೇ ಆಯಿತು. ಅಷ್ಟೊತ್ತು ಕೊರೋನಾದ ಒಂದು ಬಿಸಿ ಇಡೀ ಲೋಕವನ್ನು ಆವರಿಸಿತು. ಆದರೂ ಕೂಡ ಅದರಡಿಯಲ್ಲಿ ನನ್ನ ಕಚೇರಿಗೆ ಬರತಕ್ಕಂಥ ಸಂದರ್ಭದಲ್ಲಿ ಆ ಒಂದು 46 ಜಾತಿ ಜನಾಂಗದವರು, ಬಹಳ ಮುಖ್ಯವಾಗಿ ಗೊಲ್ಲ ಸಮಾಜ, ಬಯಲು ಪತ್ತಾರ ಸಮಾಜ, ಗಿಸಾಡಿ ಸಮಾಜ, ಹಾವಡಿಗೆ ಸಮಾಜ, ನಮ್ಮ ಕಟುಬು ಸಮಾಜ, ಶಿಲ್ಲೆಖ್ಯಾತ ಸಮಾಜ, ಗೋಂದಲಿ ಸಮಾಜ, ದುಂಬಿದಾಸ ಸಮಾಜ, ಹೆಳವ ಸಮಾಜ, ಜೋಗಿ ಸಮಾಜ, ಈ ರೀತಿ 46 ಜಾತಿ ಜನಾಂಗದ ಇರತಕ್ಕಂಥ ಈ ಒಂದು ಅಭಿವೃದ್ಧಿ ನಿಗಮ ಅಧ್ಯಕ್ಷನಾಗಿ ಆ ಒಂದು ಸಂದರ್ಭದಲ್ಲಿ ನನ್ನ ಬಳಿ ಅವರ ಅಹವಾಲುಗಳನ್ನು, ಅವರ ಸಮಸ್ಯೆಗಳನ್ನು ಹೇಳಿಕೊಂಡು ನನ್ನ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ನನಗೊಂದು ನನ್ನ ಮನಸ್ಸಿನಲ್ಲಿ ಕಂಡದ್ದೇನು ಅಂತ ಹೇಳಿದ್ರೆ, ಈ ಒಂದು ಜನಾಂಗದವರ ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ ಇದೆಲ್ಲವನ್ನು ಕೂಡ ನಾನು ನೋಡಬೇಕು ಕಣ್ಣಾರೆ ಅಂತೇಳಿ ತಿಳ್ಕೊಂಡು ಜಿಲ್ಲಾ ಪ್ರವಾಸವನ್ನು ಪ್ರಾರಂಭ ಮಾಡಿದೆ. ಜಿಲ್ಲಾ ಪ್ರವಾಸವನ್ನು ಪ್ರಾರಂಭ ಮಾಡಿದಾಗ ನನಗೆ ಆದಂಥ ಅನುಭವ ಬಹಳ, ಅದು ಹೇಳಲಿಕ್ಕೆ ತೀರದ ಅಷ್ಟ ಒಂದು ಶೋಚನೀಯ ರೀತಿಯಲ್ಲಿ ಬದುಕನ್ನು ಸಾಗಿಸುವಂಥ ಸಮಾಜ. 100% ಜನರಲ್ಲಿ 95% ಜನ ಸ್ವಲ್ಪ ಇದು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ, 5% ಜನ ಮಾತ್ರ ಸ್ವಲ್ಪ ಸ್ಥಿತಿವಂತರಿದ್ದಾರೆ ಅಲೆಮಾರಿ ಜನಾಂಗಕ್ಕೆ ಸಂಬಂಧಪಟ್ಟವರು. ಆದರೂ ಕೂಡ ಎಂಥ ವ್ಯವಸ್ಥೆ ಅಂತ ನಾನು ಒಂದು ಬಾರಿ ನಾನು ಬೆಂಗಳೂರಿನಲ್ಲಿ ಒಬ್ಬರು ನಿವೃತ್ತ ಹೈಕೋರ್ಟಿನ ವಕೀಲರು ಮಾತಾಡುವಾಗ ಹೇಳಿದ್ರು, ಅಲೆಮಾರಿ ಜೀವನ ಅಂತ ಹೇಳಿದ್ರೆ ಹತ್ತಿರ ಪ್ರಾಣಿಗಳ ಜೀವನಕ್ಕೆ ಸಮಾನ ಅಂತ. ಅಂದರೆ ಅಷ್ಟು ಕಷ್ಟದ ಜೀವನ. ಆ ಕಡೆ ಡೇರೇನೂ ಅಲ್ಲ, ಗುಡಿಸಲು ಅಲ್ಲ, ಆ ರೀತಿ ವಾಸ ಮಾಡತಕ್ಕಂಥ ಜನ ಇವತ್ತು ಸ್ವಾತಂತ್ರ್ಯ ಬಂದು ನಮಗೆ 75 ವರ್ಷ 76 ವರ್ಷ ಆದ ಸಂದರ್ಭದಲ್ಲಿ
ಇಂತಹ ಜನಗಳಿದ್ದಾರಂತೆ ನಮಗೆ ಆ ಇಳಿದು ಅವರ ಬಳಿಗೆ ಹೋಗಿ ನೋಡಿದಾಗ ನಮಗೆ ಅವರ ಸ್ಥಿತಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ಈ ರೀತಿಯಾದ ಜನಗಳು ಕೂಡ ಇದ್ದಾರೆ ಅಂತ. ಆದ್ದರಿಂದ ಬಹಳ ಶೋಚನೀಯ ಸ್ಥಿತಿಯಲ್ಲಿ ಇರತಕ್ಕಂಥ ಈ ಒಂದು ಸಮುದಾಯ ಇತರರಂತೆ ಮುಖ್ಯವಾಹಿನಿಗೆ ಬರಬೇಕು. ಅವರು ಕೂಡ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ನಾನು ಹೊರಟಾಗ ಬಹಳ ಸುಲಭದಲ್ಲಿ ನಾನು ಹೇಳಿದ್ದೆ. ನಾನು ಪ್ರಥಮ ಸಭೆ ಇದ್ದಾಗ ನಾನು ಸ್ವಾಗತ ಮಾಡೋ ಮೊದಲು ನಿಮ್ಮ ಗಮನಕ್ಕೆ ಬೇಕಾಗಿ ಪ್ರಥಮ ಸಭೆ ಆದಾಗ ನಾನು ಹೇಳಿದೆ ಡೇರೆ ಮುಕ್ತ ಕರ್ನಾಟಕ ಮಾಡ್ತೇನೆ ಅಂತ. ರಾಜಕಾರಣಿಗಳಿಗೆ ಬಾಯಲ್ಲಿ ಮಾತಾಡಲಿಕ್ಕೆ ಬಹಳ ಸುಲಭ. ಆಮೇಲೆ ಗೊತ್ತಾಯಿತು ಡೇರೆ ಮುಕ್ತ ಮಾಡೋದು ಕನಸೇ ಅಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನು ನನಸು ಮಾಡಬೇಕು ಅಂತಂದರೆ ಖಂಡಿತವಾಗಿ ನನಸು ಮಾಡಬೇಕು ಅಂತಾದರೆ ಸರ್ಕಾರವೂ ಕೂಡ ತನ್ನ ಇಚ್ಛಾಶಕ್ತಿಯ ಪ್ರದರ್ಶನ ಮಾಡಬೇಕು. ಅಲ್ಲಿ ಇರತಕ್ಕಂಥ ಮಂತ್ರಿಗಳು ಕೂಡ ಸ್ಥಳೀಯ ಶಾಸಕರು ಸ್ಥಳೀಯ ಜನಪ್ರತಿನಿಧಿಗಳ ಮನಸ್ಸು ಮಾಡಿದರೆ ದೊಡ್ಡ ಕೆಲಸವೇ ಅಲ್ಲ. ಆ ಮನಸ್ಸನ್ನು ಮಾಡಬೇಕು ನಾವು. ಅದಕ್ಕೆ ಬೇಕಾಗಿ ನನಗೆ ಬಹಳ ಬೇಸರ ಏನು ಅಂತ ಹೇಳಿದ್ರೆ ನಾನು ಹೇಳಿದಂತೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನನಗೆ ಒಂದು ತೃಪ್ತಿ ಏನು ಅಂತ ಹೇಳಿದ್ರೆ ಇವತ್ತು ಇಡೀ ನಮ್ಮ ರಾಜ್ಯದ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಆ ಜನರ ಸ್ಥಿತಿಗತಿಗಳನ್ನು ನೋಡಿ ಅದನ್ನು ಸರ್ಕಾರಕ್ಕೆ ಆ ವರದಿಯನ್ನು ಒಪ್ಪಿಸಿ ಸಂಬಂಧಪಟ್ಟ ಸಚಿವರಿಗೂ ಕೂಡ ಅದರ ಆ ವರದಿಯನ್ನು ಒಪ್ಪಿಸಿ ಏನೆಲ್ಲ ಸಮಸ್ಯೆಗಳು ನನ್ನ ಬಳಿಗೆ ಬಂದಂಥ ಅರ್ಜಿಗಳನ್ನು ನೋಡಿದರೆ ಇವತ್ತು ಕೂಡ ನನ್ನ ಮನೆಯಲ್ಲಿ ಕೆಲವು ಅದರ ಜೆರಾಕ್ಸ್ ಕಾಪಿಗಳು ನನ್ನ ಹತ್ರ ಇದೆ. ಅದರ ಮುಖಂಡರು ವೇದಿಕೆಯ ಮೇಲೆ ಇದ್ದಾರೆ. ಅಲ್ಲಿ ನಾನು ಸ್ವಾಗತ ಮಾಡುವಾಗ ಹೇಳ್ತೀನಿ ಅವರ ಹೆಸರನ್ನು. ಆದ್ದರಿಂದ ಅಂಥ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಒಂದು ಜನಾಂಗವನ್ನು ಯಾವ ರೀತಿ ನಾವು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರನ್ನು ಜನಸಾಮಾನ್ಯ ರೀತಿಯಲ್ಲಿ ಅಥವಾ ಒಂದು ಸ್ವಾಭಿಮಾನ ಬದುಕನ್ನು ಕೊಡುವಂಥ ಕೆಲಸವನ್ನು ಯಾವ ರೀತಿ ಮಾಡಬಹುದು ಅಂತ ನೋಡಿದಾಗ ಆ ಜಿಲ್ಲಾ ಪ್ರವಾಸವನ್ನು ಮಾಡಿದಾಗ ಅಲ್ಲಿ ಅನುದಾನವೂ ಕೂಡ ನಮಗಿಲ್ಲ ಒಂದು ಕಡೆಯಿಂದ. ಆ ಜಿಲ್ಲಾ ಪ್ರವಾಸ ಮಾಡೋ ಸಂದರ್ಭದಲ್ಲಿ ಆ ಸ್ಥಳೀಯ ಜಿಲ್ಲಾ ಪಂಚಾಯತ್ನ CO ಅಧಿಕಾರಿಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ನ COಗಳಿರ್ಬೋದು ತಹಸೀಲ್ದಾರ್ ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಏನು PDO ಇದ್ದಾರೆ ಅವರ ಮುಖಾಂತರ ಆಗಿರ್ಬೋದು ಆ ಮಾಡಿದಂಥ ಕೆಲಸದ ಪ್ರತಿಫಲ ಇವತ್ತು ಅಲೆಮಾರಿ ಜನರು ನನ್ನನ್ನು ಬಹಳ ಪ್ರೀತಿಯಿಂದ ಇವತ್ತಿಗೂ ಕೂಡ ನಾನೀಗ ಅಧ್ಯಕ್ಷ ಅವಧಿ ಬಿಟ್ಟೆ ಕೆಲವು ತಿಂಗಳಾಯಿತು ಆದರೂ ಕೂಡ ಇವತ್ತಿಗೊಂದು 4-5 ಫೋನ್ ಆದರೂ ಆ ಕಷ್ಟ ಹೇಳತಕ್ಕಂಥ ಅಲೆಮಾರಿ ಜನರ ಫೋನ್ ಇವತ್ತು ನನಗೆ ಬರ್ತದೆ. ಅದಕ್ಕೆ ಆ ಫೋನ್ಗೆ ಪ್ರತಿಕ್ರಿಯೆ ಕೊಡತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ. ಅಧಿಕಾರಿಗಳು ಮೊನ್ನೆ ನಾನು ಒಂದು ಬಾರಿ ದೇವರಾಜ ಅರಸಭಿವೃದ್ಧಿ ನಮಗೇನು ಬೆಂಗಳೂರಿಗೆ ಹೋದಾಗ ಭೇಟಿ ಕೊಟ್ಟಾಗ ಹೇಳ್ತಾರೆ ಸರ್ ನಮಗೆ ಯಾವಾಗಲೂ ಕೂಡ ನಿಮ್ಮ ನೆನಪಾಗ್ತಿದೆ ಅಂತ. ಅಂದರೆ ಆ ರೀತಿ ಅಧಿಕಾರಿಗಳನ್ನು ನಾವು ಕೆಲಸವನ್ನು ಮಾಡಿಸಿದ್ದೇವೆ. ಆದ್ದರಿಂದ ನಾನು ಹೇಳುವಂಥದ್ದು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಅಥವಾ ಒಂದು ಸುಂದರವಾದ ಸಮಾಜವನ್ನು ಕಟ್ಟಬೇಕು ಅಂತಾದರೆ ನಾವೆಲ್ಲರೂ ಆ ಸಮಾಜದ ಜೊತೆ ಕೈ ಜೋಡಿಸಿಕೊಂಡು ಉಳ್ಳವರು ಇಲ್ಲದವರಿಗೆ ಸಹಾಯವನ್ನು ಮಾಡೋದ್ರ ಮೂಲಕ ಧ್ವನಿ ಇಲ್ಲದೆ ಇರತಕ್ಕಂಥ ಸಮಾಜಕ್ಕೆ ಒಂದು ಧ್ವನಿಯಾಗಿ ಒಂದು ಅಳಿಲ ಸೇವೆಯನ್ನು ಮಾಡೋದ್ರ ಮೂಲಕ ಒಂದು ಸಮಾಜವನ್ನು ನಿರ್ಮಿಸುವಂಥ ಜವಾಬ್ದಾರಿಯನ್ನು ನೀವು ಎಲ್ಲರೂ ಕೂಡ ತಗೊಂಡಾಗ ಒಂದು ಒಳ್ಳೆಯ ಒಂದು ಪರಿಪೂರ್ಣವಾದ ಒಂದು ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ಇವತ್ತು ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾದ್ರಿಂದ ನನಗೆ ಈ ಪುಸ್ತಕವನ್ನು ಬರಲಿಕ್ಕಾಯಿತು. ಇಷ್ಟು ಜನರ ಪರಿಚಯ ಆಯಿತು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋದಾಗ ಅವರು ಕೊಡತಕ್ಕಂಥ ಪ್ರೀತಿ. ನಾನು ಇವತ್ತು ಕೋಲಾರದ ಕೋಟಿಲಿಂಗೇಶ್ವರ ದೇವರ ಆ ಒಂದು ಪ್ರಾರ್ಥನೆಯನ್ನು ಮಾಡಿ ನನ್ನ ಪ್ರವಾಸವನ್ನು ಪ್ರಾರಂಭ ಮಾಡಿದವ. ನನ್ನ ಪ್ರತಿ ಜಿಲ್ಲಾ ಪ್ರವಾಸದಲ್ಲಿ ಆ ಜಿಲ್ಲೆಯಲ್ಲಿ ಇರತಕ್ಕಂತಹ ಮಠ ಮಂದಿರಗಳು ಪುಣ್ಯ ಕ್ಷೇತ್ರ ಇತಿಹಾಸ ಪ್ರಸಿದ್ಧವಾದಂತಹ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ನಾನು ನನ್ನ ಪ್ರವಾಸವನ್ನು ಮಾಡ್ತಾ ಇದ್ದೆ. ಎಲ್ಲ ದಾಖಲೆಗಳನ್ನು ಕೂಡ ನಾನು ಇಟ್ಕೊಂಡಿದ್ದೇನೆ. ಆದ್ದರಿಂದ ಆ ಒಂದು ಅನುಭವ ಬಹಳ ನನಗೆ ಬಹಳ ಜೀವನದ ಸ್ಥಿತಿ ಚಿಂತಾಜನಕ ಆದರೂ ಕೂಡ ಅವರಲ್ಲಿ ಇರತಕ್ಕಂಥ ಆ ಡೇರೇನೂ ಅಲ್ಲ, ಗುಡಿಸಲು ಅಲ್ಲ, ಅದರ ಎಡೆಯಲ್ಲಿ ಆ ಮಕ್ಕಳನ್ನು ಸಾಕಿಕೊಂಡು ಆ ಹಿರಿಯರನ್ನು ನೋಡಿಕೊಂಡು ಅವರಿಗೆ ಅಲ್ಲಿಯೇ ಶಿಕ್ಷಣವನ್ನು ಕೊಡತಕ್ಕಂಥ ಕೆಲಸ ಅದು ಒಂದು ರೀತಿಯ ಅನುಭವವೇ. ಅದನ್ನು ಅನುಭವಿಸಿದವರಿಗೆ ಗೊತ್ತು. ಆದರೂ ಕೂಡ ಆ ಡೇರೆ ನಾವು ಹೋದಾಗ ಆ ಡೇರೆಯಿಂದ ಹೊರಗೆ ಬಂದಾಗ ಆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ನಾನು ಸರ್ ಇದು ನಮ್ಮ ಮನೆ ಅಂತೇಳಿ ಇದು ನಮ್ಮ ಮನೆ ಬನ್ನಿ ಅಂತ ಮಕ್ಕಳು ಕರೆಯೋದು. ಎಷ್ಟು ಒಂದು ಪ್ರತಿಭಾನ್ವಿತ ಮಕ್ಕಳು ಇದ್ದಾರೆ ಅಂತ ಹೇಳಿದರೆ ಕಳೆದ ಬಾರಿ 2021-22ನೇ ಸಾಲಿನಲ್ಲಿ ಕೊಪ್ಪಳ ಜಿಲ್ಲೆಯ ಕೂಕನೂರು ಅಂತ ಗ್ರಾಮ ಇದೆ. ಅದು ಪದ್ಮಮ್ಮ ಜೋಗಿ ಅಂತ ಮಗಳ ಹೆಸರು ಪೂಜಾ ಅಂತ ದಿಗ್ವಿಜಯ ಟಿವಿಯಲ್ಲಿ ಬರ್ತಾ ಇತ್ತು. 10ನೇ ತರಗತಿಯ ಪರೀಕ್ಷೆಯಲ್ಲಿ ಅಲೆಮಾರಿ ಜೋಗಿ ಸಮಾಜದ ಮಗು 625ರಲ್ಲಿ 620 ಅಂಕ ತೆಗೆದಿದೆ ಅಂತೇಳಿ. ನೋಡಿ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಅವರ ಜೀವನ. ತಾಯಿ ತಂದೆ ಇಲ್ಲ, 3 ಮಕ್ಕಳು, ಒಬ್ಬ ಹುಡುಗ 2 ಹೆಣ್ಮಕ್ಳು. ಆ ತಾಯಿ
ಪಾತ್ರೆ, ಸೂಜಿ, ಪಿನ್ನು, ದಾರ ಈ ರೀತಿಯಾದ ಸಾಮಾನುಗಳನ್ನು ತಲೆಯಲ್ಲಿ ಹೊತ್ತುಕೊಂಡು ಮನೆ ಮನೆಗೆ ಹೋಗಿ ಮಾರಾಟ ಮಾಡಿ ಬಂದಂಥ ಹಣದಿಂದ ದಿನ ಕಳೆಯುವಂಥ ಅಷ್ಟು ಕಷ್ಟದ ಪರಿಸ್ಥಿತಿ. ಮನೆ ನೋಡಲಿಕ್ಕೆ ಆಗುದಿಲ್ಲ, ಮನೆಯೇ ಅಲ್ಲ ಅದು. ಆ ರೀತಿಯಾದ್ರಲ್ಲೂ ಕೂಡ ಆ ಮಗು 625 ಮಾರ್ಕ್ಸ್ ತೆಗೆದೆ ಅಂತ ನಾನು ದಿಗ್ವಿಜಯ ಟಿವಿಯಲ್ಲಿ ಸ್ಕ್ರೋಲಿಂಗ್ ಬರ್ತಾ ಇತ್ತು. ಅಲ್ಲಿ ನಾನೇನು ಮಾಡಿದೆ, ಆ ಕೊಪ್ಪಳ ಜಿಲ್ಲೆಯ ತಾಲೂಕಿನ ಕೂಕನೂರು ಗ್ರಾಮದ ರಿಪೋರ್ಟರ್ನ ನಂಬರ್ ಹಾಕಿದ್ರು ಅದರಲ್ಲಿ. ಆ ನಂಬರಿಗೆ ನಾನು ಫೋನ್ ಮಾಡಿದೆ, ಆ ನಂಬರನ್ನು ಬರೆದುಕೊಂಡೆ. ಫೋನ್ ಮಾಡುವಾಗ ಹೀಗೆ ಫೋನ್ ನಂಬರ್ ನನಗೆ ಸಿಕ್ತು. ಫೋನ್ ಮಾಡುವಾಗ ನನಗೆ ಅಲ್ಲಿ ರಿಪೋರ್ಟರ್ ಹೇಳಿದರು, ಸರ್ ಹೀಗೆ ಇಲ್ಲಿ ನಾನು ಹೇಳಿದೆ ನಾನು ಬರ್ತೇನೆ, ಅಲ್ಲಿಗೆ ಬಂದರೆ ನನಗೆ ಆ ಮನೆಯನ್ನು ತೋರಿಸ್ಬೇಕು ನೀವು ಅಂತ. ಅದಕ್ಕೆ ಅದು ಆ ರಿಪೋರ್ಟರ್ ಯಾರೋ ಒಬ್ಬ ಅದರ ಪ್ರಮುಖರಿಗೆ ಹೇಳಿದರು. ಆ ಪ್ರಮುಖರು ನನಗೆ ಫೋನ್ ಮಾಡಿದರು. ಹಾಗೆ ನಾನು ಬರ್ತೇನೆ ಅಂತ ಹೇಳಿದೆ. ಹಾಗೆ ನಾನು ಹೋದ ಸಂದರ್ಭದಲ್ಲಿ ನೋಡುವಂಥ ಪರಿಸ್ಥಿತಿ, ಆ ರಿಪೋರ್ಟರ್ ಟಿ ವಿಯಲ್ಲಿ ಯಾವ ರೀತಿ ಹೇಳಿದರೆ ಅದೇ ರೀತಿ ಇದೆ ಅವರ ಸ್ಥಿತಿ. ಅವರನ್ನು ನೋಡಿ ಆ ಮಗುವಿನ ಅವರು ಹೇಳಿದ್ರು ಅದರಲ್ಲಿ ಇವರಿಗೆ ಸಹಾಯ ಮಾಡುವವರು ಅಂತ, ನಾವಂತಲ್ಲ, ಯಾರಾದರೂ ಸಹಾಯ ಮಾಡಬಹುದ್ರೆ ಆ ಮಗು ಇನ್ನಷ್ಟು ಶೈಕ್ಷಣಿಕವಾಗಿ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಅಂತ. ಅದನ್ನು ತಿಳಿದು ಮನೆಗೆ ಹೋದಾಗ ಬಹಳ ಖುಷಿ ಆ ಮಗುವಿಗೆ. ನಾನು ಫೋನ್ ಮಾಡಿ ಮಾತನಾಡಿ ತಾಯಿ ಹತ್ರ ಮಾತನಾಡಿದೆ, ಅವರ ಮಾತಾಡಿ ಮತ್ತೆ ಕೊನೆಗೆ ಮನೆಗೆ ಹೋದಾಗ ನಾನು ಹೇಳಿದೆ, ನಿಮ್ಮ 1 ವರ್ಷದ ಫೀಸನ್ನು ನಿನ್ನ ಏನಿದೆ ಎಲ್ಲವನ್ನು ಕೂಡ ನಾನು ಕೊಡ್ತೇನೆ, ಹಾಸ್ಟೆಲ್ ಫೀಸು ಏನಿದ್ರು ಕೂಡ ನಾನು ಕೊಡ್ತೇನೆ ಅಂತ ಹೇಳಿದೆ. ಅದೇ ಥರ ಎಲ್ಲವನ್ನು ಕೂಡ ಆ ವರ್ಷ ಹೇಳಿದೆ. ಮತ್ತೆ ಒಂದು ಮಾತು ನನ್ನ ಬಾಯಲ್ಲಿ ಬಂದು ಹೋಯಿತು, ಇನ್ನು ಮುಂದಕ್ಕೆ ಎಷ್ಟು ಎಜುಕೇಷನ್ ಮುಂದುವರಿಸೋದು ಕೂಡ ನಾನು ನಿನಗೆ ಕೊಡ್ತೇನೆ ಅಂತಿಲ್ಲ. ಹಾಗೆ ಈ ವರ್ಷವೂ ಕೂಡ ಅಲ್ಲಿಗೆ ಹೋಗಿ ಆ ಮಗುವಿಗೆ ಕೊಡೋದನ್ನು ಕೊಟ್ಟು ಬಂದಿದೆ. ಅಂದರೆ ಈ ರೀತಿ ಆ ಮಕ್ಕಳಿಗೆ ನೋಡಿ, ಅಂಥ ಪ್ರತಿಭಾನ್ವಿತ ಮಕ್ಕಳು, ಅದು ಒಂದು ಉದಾಹರಣೆ. ಬೇಕಾದಷ್ಟು ಉದಾಹರಣೆ ಇದೆ. ಅಲ್ಲಿ ಒಂದು ಅಗರಿ ಬೊಮ್ಮನಹಳ್ಳಿ ಅಂತ ಬಳ್ಳಾರಿಯಲ್ಲಿದೆ. ಅಲ್ಲಿ ಆ ಒಂದು ಮನೆಯ ವ್ಯವಸ್ಥೆ ನೋಡಿದರೆ ಪಾಪ ಇವತ್ತೊಂದು 2.25 ಎಕರೆ ಜಾಗವನ್ನು ನಾನು ಅವರಿಗೆ ಕೊಡಿಸಬೇಕು ಅಂತ ಮಾಡಿ ಈಗ ಕೊನೆಯ ಹಂತದಲ್ಲಿ ಇದೆ. ಈಗಲೂ ಕೂಡ ಮೊನ್ನೆ ಕೂಡ ನಾನು ಅಲ್ಲಿ ಆ DC ಹತ್ರ ಮಾತನಾಡಿದ್ದೇನೆ, ಅದನ್ನು ಬಿಡುವುದಿಲ್ಲ, ಅವರಿಗೆ ಕೊಡಿಸುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತೇನೆ. ಒಂದು ವೇಳೆ ಸಿಗದೇ ಇದ್ದರೆ DC ಅವರ ಮುಂಭಾಗ ಬಂದು ಧರಣಿ ಕೂತ್ಕೊಳ್ಳುತ್ತೇನೆ ಅಂತ ಕೂಡ ಹೇಳಿದ್ದೇನೆ. ಆದ್ದರಿಂದ ಅಂಥ ಪರಿಸ್ಥಿತಿ ಇವತ್ತು ಇರತಕ್ಕಂಥ ಅಲೆಮಾರಿ ಜನಾಂಗದವರಿದ್ದಾರೆ. ಆ ಕಡೆ ರಾಯಚೂರಿನಲ್ಲಿ ಒಂದು ದರ್ವೇಶ್ ಸಮಾಜ ಅಂತ ಇದೆ, ಅವರದ್ದು ಕೂಡ ಸಮಸ್ಯೆ ಆಗಿ ಬೇಕಾದ ಸುಧಾರಣೆಗಳನ್ನು ನಾನು ಕೊಡ್ಬೋದು ಅಲೆಮಾರಿ ಈ ಜನಾಂಗದವರ ಬಗ್ಗೆ. ಯಾಕೆಂದರೆ ಅಷ್ಟು ಅವರ ಜೊತೆ ಇದ್ದು ಕೆಲಸವನ್ನು ಮಾಡಿದ ಅನುಭವದಿಂದ ಆ ಒಂದು ಶೋಚನೀಯ ಸ್ಥಿತಿಯಲ್ಲಿ ಜೀವನ ಸಾಗಿಸುವಂಥವರ ಬಗ್ಗೆ ನನಗೊಂದು ಕನಸು ಬಂತು, ಇದನ್ನೊಂದು ಪುಸ್ತಕವಾಗಿ ಪರಿವರ್ತನೆ ಮಾಡಬೇಕು ಅಂತ. ಹಾಗೆ ಒಂದು ಚಿಕ್ಕ ಪುಸ್ತಕವನ್ನು ಕೂತು ಬರೆದು ಅದನ್ನು ಮೊನ್ನೆ ಇದಾಯಿತು, ಮುದ್ರಣ ಆಯಿತು. ಅದನ್ನು ಇವತ್ತು ನಿಮ್ಮೆಲ್ಲರ ಮುಂದೆ ಅದನ್ನು ಬಿಡುಗಡೆ ಮಾಡುವುದು ಅಂತೇಳಿ ತೀರ್ಮಾನ ಮಾಡಿದಾಗ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ನಮ್ಮ ಅಧ್ಯಕ್ಷರ ಹತ್ರ ಹೇಳಿದೆ, ನಮ್ಮ ಡಾಕ್ಟರ್ MP ಶ್ರೀನಾಥ್ ಸರ್ ಹತ್ರ ಹೇಳಿದೆ, ಹೀಗೆ ನಾವೊಂದು ಪುಸ್ತಕ ಬರೆದಿದ್ದೇನೆ ಸರ್, ಅದನ್ನೊಂದು ಅವ್ರು ಕೂಡಲೇ ಹೇಳಿದಿಲ್ಲ, ಅದು ನಾವು ನಮ್ಮ ಸಾಹಿತ್ಯ ಪರಿಷತ್ತಿನ ವತಿಯಲ್ಲಿ ಅಲ್ಲಿ ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಮಾಡುವ, ಅಲೆಮಾರಿ ಜನಾಂಗದವರ ಒಂದು ಸ್ಥಿತಿಗತಿ ಗೊತ್ತಾಗುವ ಒಂದು ಚಿಕ್ಕ ಪುಸ್ತಕ ಆದರೂ ಕೂಡ ಇಡೀ ಸಮಾಜಕ್ಕೆ ಒಂದು ಅದು ಇದಾಗ್ಬೋದು ಎಂಬ ನೆಲೆಯಲ್ಲಿ ಅವರು ಕೊಟ್ಟ ಸಲಹೆ ಮೇರೆಗೆ ಇವತ್ತು ನಮ್ಮ SDM ಲಾ ಕಾಲೇಜಲ್ಲಿ ಮಾಡೋದಂತಿತ್ತು. ಕಾರಣಾಂತರಗಳಿಂದ ಸ್ವಲ್ಪ ಅದು ಇಲ್ಲೇ ಆಗಬೇಕು ಅಂತಿತ್ತೆ. ನಮ್ಮ ಸೌಮ್ಯ ನನ್ನ ಧರ್ಮಪತ್ನಿ ಹೇಳಿದರು ನಮ್ಮ ಶಾಲೆಯಲ್ಲೇ ಮಾಡುವಂಥದ್ದು, ಕೊನೆಗೆ ಇಲ್ಲಿಗೆ ಬಂತು. ಆದ್ದರಿಂದ ಇವತ್ತು ಅದರ ಬಿಡುಗಡೆ ಕಾರ್ಯಕ್ರಮ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾನು ಧರ್ಮದರ್ಶಿ ಹರಿಕೃಷ್ಣ ಪುನರೂರವರು ನಾನು ಯಾವುದೇ ಕಾರ್ಯಕ್ರಮ ಮಾಡಿದಾಗ ನನಗೆ ಆಶೀರ್ವಾದ ಮಾಡೋರು. ನಮ್ಮ 2011ರಿಂದ ನಾವು ರತ್ನೋತ್ಸವ ಅಂತ ಇಲ್ಲಿ ಮಾಡ್ತೀವಿ, ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಅಂತ. ಅಲ್ಲಿಂದ ಇಲ್ಲಿಯವರೆಗೆ ನನ್ನ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಬಿಡದೆ, ಅದು ಕೂಡ ಬೆಳಿಗ್ಗೆ ಉದ್ಘಾಟನೆಗೆ ಆದಿ ಸಮಾರೋಪ ಕೂಡ ಬಂದು ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋರು ಧರ್ಮದರ್ಶಿ ಹರಿಕೃಷ್ಣ ಪುನರೂರವರು. ಇವತ್ತು ಕೂಡ ನಾನು ಹೇಳಿದಾಗ ಭಾಳ ಪ್ರೀತಿಯಿಂದ ನಾನು ಹೇಳಿದೆ, ಸರ್ ಸ್ವಲ್ಪ ಮೇಲೆ ಬರಬೇಕು, ಆದರೂ ಕೂಡ ಒಪ್ಪಿ ಬಂದಿದ್ದಾರೆ, ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ಈ ಕೃತಿಯನ್ನು ಬಿಡುಗಡೆ ಮಾಡತಕ್ಕಂಥ ನಮ್ಮ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರವರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯಕ್ಕೆ ಭಾಳ ಗೌರವದಿಂದ ಸ್ವಾಗತವನ್ನು ಮಾಡ್ತೀನಿ. ಅದೇ ರೀತಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಆತ್ಮೀಯರು, ಗೌರವಾನ್ವಿತರಾದಂಥ ಡಾಕ್ಟರ್ MP ಶ್ರೀನಾಥ್ರವರಿದ್ದಾರೆ. ಅವರನ್ನು ಕೂಡ ಭಾಳ ಆತ್ಮೀಯವಾಗಿ ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕೃತಿ ಪರಿಚಯವನ್ನು ಯಾರಿಂದ ಮಾಡಿಸೋದು ಅಂತ ಶ್ರೀನಾಥ್ ಕೇಳಿದರು, ನಮ್ಮ ಅಧ್ಯಕ್ಷರು ಕೇಳಿದರು. ಆವಾಗ ಹೇಳಿದೆ, ಸರ್ ಹೀಗೆ ನಮ್ಮೊಬ್ಬರು ಅಲೆಮಾರಿ ಮುಖಂಡರ ಜನರೇ ಇದ್ದಾರೆ, ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಜನಾಂಗಗಳ ಒಕ್ಕೂಟದ
ಪ್ರಧಾನ ಸಂಚಾಲಕರಿಗೊಬ್ಬರು ಇದ್ದಾರೆ ಅಂತ ಹೇಳಿದೆ. ಅದಕ್ಕೆ ಆಯಿತು, ಅವರೇ ಆ ಕೃತಿ ಪರಿಚಯ ಮಾಡಲಿ ಅಂತ ಹೇಳಿದ್ರು. ಹಾಗೆ ನಮ್ಮ ಪ್ರಕಾಶ್ ಅವರು ಇಲ್ಲಿ ಬಂದಿದ್ದಾರೆ. ಪ್ರಕಾಶ್ ಎಂ ನಮ್ಮ ಒಕ್ಕೂಟದ ಪ್ರಧಾನ ಸಂಚಾಲಕರು. ಅದಲ್ಲದೆ ಎಲ್ಲ ಮಾಧ್ಯಮದಲ್ಲೂ ಕೂಡ ಬೆಂಗಳೂರಿನಲ್ಲಿ ಕೇಳಿದರೆ ಪ್ರಕಾಶ್ ಪರಿಚಯವರು ಇಲ್ಲದವರು ಬಹಳ ಕಡಿಮೆ. ಬಹಳ ಕ್ರಿಯಾಶೀಲರಾಗಿ ನನ್ನ ಜೊತೆ ಈ ಒಂದು ಒಕ್ಕೂಟವನ್ನು ರಚನೆ ಮಾಡುವ ಸಂದರ್ಭದಲ್ಲೂ ಕೂಡ ನನ್ನ ಜೊತೆ ಇದ್ದು ಕೆಲಸ ಕಾರ್ಯಗಳನ್ನು ಮಾಡಿದವರು. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ KT ಸುವರ್ಣರವರು ಈಗ ಬರ್ತೇನೆ ಅಂತ ಹೇಳಿದ್ದಾರೆ, ನಿಮ್ಮ ಜೊತೆ ಸೇರಿಕೊಳ್ತೇನೆ ಅಂತೇಳಿ. ಅದರ ಜೊತೆ ನನ್ನ ಬಂದು ನನ್ನೆಲ್ಲ ಕಾರ್ಯಕ್ರಮಗಳಿಗೆ ಕೂಡ ಪ್ರೋತ್ಸಾಹ ಕೊಡ್ತಿರತಕ್ಕಂಥ ನಮ್ಮ HMSನ ರಾಷ್ಟ್ರೀಯ ಉಪಾಧ್ಯಕ್ಷರು, ಎಲ್ಲ ಸಂಘಟನೆಗಳಲ್ಲಿ, ಅದು ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಎಲ್ಲ ಸಂಘಟನೆಗಳಲ್ಲೂ ಕೂಡ ಒಂದು ನಾಯಕತ್ವವನ್ನು ಕೊಟ್ಟಂಥ ನಮ್ಮ ಸುರೇಶ್ ಚಂದ್ರ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ನಮ್ಮ ಜೊತೆ ಇದ್ದಾರೆ. ಬಹಳ ಕ್ರಿಯಾಶೀಲ ವ್ಯಕ್ತಿತ್ವ. ನಮ್ಮ ಈ ಭಾಗದಲ್ಲೂ ಕೂಡ ಒಂದು ಇವತ್ತು ಸಾಹಿತ್ಯ ಪರಿಷತ್ತಿನ ಅಲ್ಲಲ್ಲಿ ಕೆಲಸ ಕಾರ್ಯಗಳನ್ನು ಡಾಕ್ಟರ್ ನಮ್ಮ ಕುಂಬ್ಳೆಯವರ ಆ ನೇತೃತ್ವದಲ್ಲಿ ನಾವು ಮಾಡುತ್ತಿರುವುದನ್ನು ನಾವು ನೋಡ್ತಾ ಇರ್ತೀವಿ. ಆದ್ದರಿಂದ ಅತ್ಯಂತ ಕ್ರಿಯಾಶೀಲವಾಗಿ ನಮ್ಮ ಉಳ್ಳಾಲ ಸಾಹಿತ್ಯ ಪರಿಷತ್ತಿನ ಉಳ್ಳಾಲ ಘಟಕ ಕೆಲಸವನ್ನು ಮಾಡ್ತಾ ಇದೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಲೆಮಾರಿ ಮತ್ತು ಅರೆಲೆಮಾರಿ ಜನಾಂಗಗಳ ಒಕ್ಕೂಟದ ಅಧ್ಯಕ್ಷರು ನಮ್ಮ ಜೊತೆ ಇವತ್ತು ಬಂದದ್ದು ಕೂಡ ಬಹಳ ಸಂತೋಷವಾಗ್ತಾ ಇದೆ. ಡಾಕ್ಟರ್ P. ಕೇಶವನಾಥ್ ಅವರನ್ನು ಕೂಡ ಬಹಳ ಪ್ರೀತಿ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಮಿತ್ರರಾದಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದ ನಾಮನಿರ್ದೇಶ ಸದಸ್ಯರಾದಂತಹ ಅನಂತಕೃಷ್ಣ V ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಪ್ರೌಢ ಶಿಕ್ಷಣ ಸಂದರ್ಭದಲ್ಲಿ ನನ್ನ ಗುರುಗಳಾಗಿ ನನ್ನೆಲ್ಲ ಕೆಲಸಕ್ಕೂ ಕೂಡ ಸದಾ ಮಾರ್ಗದರ್ಶನ ನೀಡುತ್ತಿರುವಂತಹ ಗೌರವಾನ್ವಿತ ನಮ್ಮ ರವೀಂದ್ರ ರೈ ಕಲ್ಲಿಮಾರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ನನಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಾ ಎಲ್ಲ ಕಾರ್ಯಕ್ರಮವನ್ನು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ನನಗೆ ಮಾರ್ಗದರ್ಶನ ನೀಡುವಂತಹ ನಮ್ಮ ಭಾಸ್ಕರ್ ರೈ ಗೊಕ್ಕೊಲ್ಲಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಗೌರವದಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಒಂದು ವಾಟ್ಸಪ್ಪಲ್ಲಿ ಹಾಕಿದಂಥ ಕರೆಗೆ ಹೋಗೊಟ್ಟು ಬಂದಂತಹ ನಮ್ಮೆಲ್ಲ ಸಾಹಿತ್ಯ ಅಭಿಮಾನಿಗಳು, ನಮ್ಮ ಉಳ್ಳಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದೀರಿ. ಅದೇ ರೀತಿ ನಮ್ಮ ಆತ್ಮೀಯರೆಲ್ಲ ನಾವು ಮುಂದೆ ಕೂಡ ಇದ್ದೀರಿ. ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ನಿಯೋಜಿತ ಗವರ್ನರ್ ರೋಟರಿಯ ನಮ್ಮ ವಿಕ್ರಮ್ ದತ್ತಾರ್ ಅವರು, ನಮ್ಮ PD ಶೆಟ್ಟಿ ಅವರು, ಎಲ್ಲರ ಹೆಸರನ್ನು ಅಲ್ಲಿ ಆನಂದ ಅಶಯಗೋಲಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಬಹಳಷ್ಟು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡುವವರು. ಈ ಕಡೆಯಿಂದ ನಮ್ಮ ಅಬೂಬಕರ್ ಖೈರಂಗಲ್ ಅವರಿದ್ದಾರೆ, ನಮ್ಮ ನಿರ್ಮಲ ಭಟ್ ಅವರಿದ್ದಾರೆ. ನನ್ನ ಪುಸ್ತಕವನ್ನು ಬರೆದವರು ರವಿರತ್ನ ಎಂಬ ಪುಸ್ತಕವನ್ನು ಬರೆದಂಥ ಗುಣಾಜೆ ಭಟ್ರವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ವಿಶ್ವೇಶ್ವರಯ್ಯ ಭಟ್ ಅವರು ಕಾಸರಗೋಡಿನಿಂದ ಮೊನ್ನೆ ಗಡಿನಾಡ ಉತ್ಸವದಾಗ ಬಹಳಷ್ಟು ಕೆಲಸವನ್ನು ಮಾಡಿದವರು ನಮ್ಮ ಜೊತೆ ಇದ್ದಾರೆ. ಇಲ್ಲೆಲ್ಲ ಇರತಕ್ಕಂಥ ಆತ್ಮೀಯ ಗೌರವಾನ್ವಿತರನ್ನು ಕೂಡ ನೆನೆಯುತ್ತಾ, ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ಮತ್ತಿಲ್ಲೇ ಕೋಶಾಧಿಕಾರಿ ನಮ್ಮ ದಿ ಕಂಫರ್ಟ್ಸ್ ಹೋಟೆಲ್ನ ಮಾಲಕರಾದಂಥ ಚಂದ್ರಹಾಸನ್ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ಬೆಂಗಳೂರಿನಿಂದ ಶ್ರೀನಿವಾಸ್ ಯಾಕೆ ಅವರು ಮೆಸೇಜ್ ನೋಡುವಾಗ ಹೇಳಿದರು, ಸರ್ ಹೀಗೆ ಕಾರ್ಯಕ್ರಮ ನಾನು ಕೂಡ ಜಾಯ್ನ್ ಆಗ್ತೇನೆ ಅಂತ. ಇವತ್ತು ಬೆಳಿಗ್ಗೆ ಬೇರೆ ಕಾರ್ಯಕ್ರಮಕ್ಕೆ ಮಂಗಳೂರಿಗೆ ಬಂದವರು ಶ್ರೀನಿವಾಸ್ ಕೂಡ ನಮ್ಮ ಜೊತೆ ಸೇರಿದ್ದಾರೆ. ಬೆಲ್ಗಾಮಿನಿಂದ ಮಂಜುನಾಥ್ ಅವರು ಕೂಡ ನನ್ನ ಸ್ಟೇಟಸಲ್ಲಿ ನೋಡಿ ಇಲ್ಲಿ ಇವತ್ತು ಬಂದಿದ್ದಾರೆ. ಬೆಲ್ಗಾಮಿನಿಂದ ಅಲೆಮಾರಿ ಮುಖಂಡದ ಇವರು. ಹಾಗೆ ಬಹಳಷ್ಟು ಜನ ದೂರವಾಣಿ ಮೂಲಕ ಕೂಡ ನನ್ನ ಜೊತೆ ಮಾತನಾಡಿದ್ದಾರೆ. ಎಲ್ಲರನ್ನು ಕೂಡ ಅಭಿನಂದಿಸುತ್ತಾ, ನಮ್ಮ ಶಾಲೆಯ ಶಿಕ್ಷಕರಿದ್ದಾರೆ, ನಮ್ಮ ಸಾಹಿತ್ಯ ಸಂಘಟನೆಯ ನಮ್ಮ ಶಾಲಾ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಅದೇ ರೀತಿ ನನ್ನ ಕರೆಗೆ ಹೋಗೊಟ್ಟು ಬಂದಂತಹ ನಮ್ಮ ಮಾಧ್ಯಮದ ಮಿತ್ರರು, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ಬಹಳ ಗೌರವಪೂರ್ಣ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ, ಅದೇ ರೀತಿ ಇವತ್ತು ದೂರದ ಮುಂಬೈನಿಂದ, ನಮ್ಮ ಊರು ಆದರೂ ಕೂಡ ಊರಿನಿಂದ ಅಷ್ಟು ದೂರದ ಊರಿನಿಂದ ಬಂದು ನಮ್ಮ ಜೊತೆ ಸೇರಿಕೊಂಡಂಥ ಜಗದೀಶನವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ಣ ಸ್ವಾಗತವನ್ನು ಸೇರಿಸ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಹೇಳುತ್ತಾ ಮಾತುಗಳನ್ನು ನಿಲ್ಲಿಸ್ತೇನೆ. ವೇದಿಕೆಯ ಅತಿಥಿಗಳನ್ನು ತಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದ್ದಾರೆ ರವೀಂದ್ರ ಶೆಟ್ಟರು. ಈಗ ವೇದಿಕೆಯಲ್ಲಿರುವಂಥ ಗಣ್ಯರನ್ನು ಒಂದು ಶಾಲು ಪುಷ್ಪ ಕೊಟ್ಟು ಗೌರವಿಸುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಧರ್ಮದರ್ಶಿ ಹರಿಕೃಷ್ಣ ಪುನರೂರ್ ಅವರಿಗೆ, ಸುರೇಶ್ ಚಂದ್ರ ಶೆಟ್ಟಿ ಅವರಿಗೆ,
ಧನಂಜಯ ಕುಂಬ್ಳೆ ಅವರಿಗೆ, ಅನಂತಕೃಷ್ಣರಿಗೆ, ಪ್ರಕಾಶ್ ಎಂ ಅವರಿಗೆ, ಡಾಕ್ಟರ್ ಕೇಶವನಾಥ್, ಹಾಗೆ ರವೀಂದ್ರ ರೈ ಅವರಿಗೆ ಕನ್ನಡದ ಶಾಲು ಮತ್ತು ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತ ಮಾಡಿದ್ದಾರೆ ಅಧ್ಯಕ್ಷರು. ಕಷ್ಟ ಕೋಟಲ ಏನು, ಅವರ ಬದುಕು ಏನು ಎನ್ನುವುದನ್ನು ಹತ್ತಿರದಿಂದ ಕಾಣುವಂಥ ಸಂದರ್ಭ ಕಡಿಮೆ. ಆದರೆ ನಮ್ಮ ಜಾಗದಲ್ಲಿಯೂ ಕೂಡ ನಾವು ಮೂಲೆ ಮೂಲೆಯಲ್ಲಿ ಹೋದರೆ ಅಂಥ ಜೀವನವನ್ನು ಬಾಳುವಂಥ ಅನೇಕ ಮಂದಿ ನಮ್ಮ ಬಂಧುಗಳು ಇದ್ದಾರೆ, ಸಮಾಜ ಬಾಂಧವರು. ಆದರೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಅಂಥವರು ತುಂಬ ಸಿಗ್ತಾರೆ. ಸುಮಾರು 60ರಷ್ಟು ಅಲೆಮಾರಿ ಕುಟುಂಬಗಳು ಬೇರೆ ಬೇರೆ ರೀತಿಯ ಕಷ್ಟಕರವಾದಂಥ ಜೀವನವನ್ನು ಮಾಡ್ತಾ ಇರುವಂಥದ್ದು. ಅದರ ಒಂದು ನಿರ್ದೇಶಕರಾಗಿ ಒಂದು ಕೃತಿ ಏನು ಹೇಳುತ್ತದೆ ಎನ್ನುವುದನ್ನು ಬಹುಶಃ ನಾವೆಲ್ಲ ಓದಿದರೆ ಅರ್ಥ ಆಗ್ತದೆ. ಆದರೆ ಅದನ್ನು ತೋರ ಮಟ್ಟಿಗೆ ಅದರ ಬಗ್ಗೆ ಮಾತಾಡಬೇಕಾದಂಥ ಅವಶ್ಯಕತೆ ಇದೆ. ಅದನ್ನು ಹಾಗಾಗಿ ದೂರದ ಬೆಂಗಳೂರಿಂದ ಬಂದವರು ಪ್ರಕಾಶ್ ಎಂ ಅವರು ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಒಕ್ಕೂಟದ ಒಬ್ಬರು ರಾಜ್ಯ ಸಂಚಾಲಕರು ಕೂಡ. ರವೀಂದ್ರ ಶೆಟ್ಟರ ಜೊತೆಗೆ ಅವರ ಅಧಿಕಾರಾವಧಿಯಲ್ಲಿ ಇದ್ದವರು. ಹಾಗಾಗಿ ಅವರನ್ನು ಕಣ್ಣ ಮಟ್ಟ ಹತ್ತಿರದಿಂದ ಕಂಡಂತಹ ಒಂದು ಅನುಭವ ಕೂಡ ಅವರಿಗಿದೆ. ಈ ಕೃತಿಯ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಪರಿಚಯವನ್ನು ಮಾಡಬೇಕು ಅಂತ ಹೇಳಿ ನಾನು ಪ್ರಕಾಶ್ ಎಂ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಅಲೆಮಾರಿ ಜೀವನದ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಮುಖ್ಯವಾಗಿ ಆಗಮಿಸಿದ್ದೀರಾ. ನಿಮಗೆಲ್ಲರೂ ಕೂಡ ಅಭಿನಂದಿಸ್ತಾ ನಮ್ಮ ಕೆ ಟಿ ಸುವರ್ಣ ಸಾರ್ಸ್ ಅವರು ಈಗ ಬಂದರು. ಅವರು ಕೂಡ ವೇದಿಕೆ ಮೇಲೆ ಬರಮಾಡಲಿಕ್ಕೆ ಸ್ವಾಗತವನ್ನು ಬರೆಳ್ತಾ ಅವರಿಗೆ ಅಭಿನಂದಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ನಮಗೆಲ್ಲರಿಗೂ ಕೂಡ ಇಷ್ಟೊತ್ತು ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ರು. ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ನಮ್ಮ ರವೀಂದ್ರ ಶೆಟ್ಟರು. ನಾನು ಅವರಿಗೆ ನಾನು ಅವರು ಕೂಡ ಒಂದು ಶಾಲನ್ನು ಹಾಕಿ ಅಭಿನಂದಿಸಬೇಕು ಅಂತ ನಾನು ಫಸ್ಟ್ ಕೇಳ್ಕೊಳ್ತೇನೆ. ಇವತ್ತು ಅಲೆಮಾರಿ ಜೀವನದ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಅಂತ ರವೀಂದ್ರ ಶೆಟ್ಟರು, ಅದು ಆ ಬಿಡುಗಡೆ ಕಾರ್ಯಕ್ರಮ ಎಂಥ ಜಾಗದಲ್ಲಿ ನಡೀತಾ ಇದೆ ಅಂತಂದರೆ, ಆ ಪುಸ್ತಕ ಕೃತಿ ಬರೆದಿರೋರು ಕೂಡ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಆ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮನೂ ಕೂಡ ಇವತ್ತು ರವೀಂದ್ರ ಕಲಾವೇದಿಕೆ. ಇದು ನನಗೆ ನಿಜವಾಗ್ಲೂ ಇದೊಂದು ಶುಭ ಸ್ಥಳ, ಶುಭ ಸಮಯ, ಶುಭ ದಿನ ಅನಿಸ್ತಕ್ಕಂಥದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆತ್ಮೀಯರೇ, ಇದುವರೆಗೂ ಕೂಡ ಅಧಿಕಾರದಲ್ಲಿ, ರಾಜಕೀಯದಲ್ಲಿ ಎಷ್ಟೋ ಮಂದಿ ಬರಬಹುದು. ಆ ಅಧಿಕಾರದಲ್ಲಿ ಇದ್ದಾಗ ಮಾತ್ರ ಆ ಅಲೆಮಾರಿಗಳನ್ನು, ಆ ಒಂದು ಏನು ಆ ನಿಗಮವನ್ನು ನೋಡ್ಕೊಳ್ತಕ್ಕಂಥ ಕರ್ತವ್ಯವನ್ನು ಇರ್ತಕ್ಕಂಥ ರಾಜಕಾರಣಿಗಳೇ ಇವತ್ತು ಹೆಚ್ಚಿನವರಾಗಿರ್ತಾರೆ. ಆದರೆ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ, ಇವತ್ತು ರಾಜಕೀಯದಲ್ಲಿ ಕೇವಲ 1 ವರ್ಷ 6.5 ತಿಂಗಳು ಅವರಿಗೆ ಸರ್ಕಾರ ಅವಕಾಶವನ್ನು ಕೊಟ್ಟು ತದನಂತರ ಬದಲಾವಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಂದು ಏನು 46 ಜಾತಿಗಳ ಅಲೆಮಾರಿ ಜನಗಳಿದ್ದಾರೆ, ಅವ್ರಿಗೆ ನಮಗೊಂದು ಕೈ ಹೋಗಿದ್ರೂ ಪರವಾಗಿಲ್ಲ, ಒಂದು ಕಾಲು ಹೋಗಿದ್ರೂ ಪರವಾಗಿಲ್ಲ, ಕೃತಕವಾಗಿ ಹಾಕ್ಕೊಂಡು ನಾವು ಹೆಂಗೋ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಇವತ್ತು ಸರ್ಕಾರ ನಮ್ಮ ಕಣ್ಣುಗಳನ್ನೇ ಕಿತ್ಕೊಳ್ತು ಅಂತಕ್ಕಂಥ ಶೋಚನೀಯ ಸ್ಥಿತಿಯಲ್ಲಿ ಇವತ್ತು ನಾವು ಅಲೆಮಾರಿಗಳು ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರವೀಂದ್ರ ಶೆಟ್ಟಿಯವರು ಸರ್ಕಾರದಿಂದ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ತಕ್ಕಂಥ ಸ್ಥಿತಿಯಲ್ಲಿದ್ದೇವೆ.
ಯಾಕೆಂದರೆ ಮನುಷ್ಯನಿಗೆ ಕಣ್ಣೇ ಮುಖ್ಯ. ನಾವು ಆ ಕಣ್ಣುಗಳ ರೀತಿಯಲ್ಲಿ ನಮಗೆ ರವೀಂದ್ರ ಶೆಟ್ಟಿ ಅವರು ಇದ್ದಾರೆ ಇವತ್ತು ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದ ಸಂದರ್ಭದಲ್ಲಿ ಆ ಕಣ್ಣುಗಳನ್ನೇ ನಮಗೆ ತೆಗೆದಂಥ ಸಂದರ್ಭದಲ್ಲಿ ಇವತ್ತು ನಮಗೆ ರವೀಂದ್ರ ಶೆಟ್ಟಿ ಅವರು ಇಲ್ಲ. ಯಾಕೆ ನಾನು ಮನದಾಳವಾಗಿ ಹೇಳ್ತೀನಿ ಅಂತಂದರೆ, 1 ವರ್ಷದ 6.5 ತಿಂಗಳಲ್ಲಿ ಪ್ರತಿ ಜಿಲ್ಲೆ ಕೊರೋನಾ ಸಂದರ್ಭದಲ್ಲೂ ಸಹ ಅವರು ವಿಶ್ರಾಂತಿ ತಗೊಳ್ಳದೆ ಪ್ರಕಾಶ್ ಇವತ್ತು ತುಮಕೂರು ಜಿಲ್ಲೆ ಹೋಗಬೇಕು, ದಾವಣಗೆರೆ ಜಿಲ್ಲೆ ಹೋಗಬೇಕು, ಯಾದಗಿರಿ ಜಿಲ್ಲೆಗೆ ಹೋಗಬೇಕು. ಮಳೆಯ ವಾತಾವರಣ, ನಾವು ಹೋಗಲಿಕ್ಕೆ ರಸ್ತೆಗಳು ಸರಿಯಿಲ್ಲ, ಬಹಳ ಏರುಪೇರು ರಸ್ತೆ, ಅಲ್ಲಿ ಹೆಜ್ಜೆ ಇಡಲಿಕ್ಕೂ ಆಗಲ್ಲ. ಅಂಥ ಸಂದರ್ಭದಲ್ಲಿ ನಾವು 30 ಜಿಲ್ಲೆಗೂ ಸಹ ಪ್ರವಾಸ ಕೊಟ್ಟು ಅವರ ಪರಿಸ್ಥಿತಿ, ಅವರ ಸ್ಥಿತಿಗತಿ, ಅವರ ವಾಸ, ಅವರ ವ್ಯಾಪಾರ, ಅವರ ವಿದ್ಯಾಭ್ಯಾಸ ಇವೆಲ್ಲವನ್ನು ಕೂಡ ಚಿಂತನೆ ಮಾಡಿ ಅವರ ಸಂಪೂರ್ಣ ಉದಾಹರಣೆಗಳೊಂದಿಗೆ ಅಕ್ಷರ ಲಿಖಿತದಲ್ಲಿ ಬರೆಯದೇ ಇದ್ದರೂ ಸಹ ಚಿತ್ರಣ ಮುಖಾಂತರವೂ ಕೂಡ ತೋರಿಸಿದ್ದಾರೆ. ಅವರು ಭೇಟಿ ಕೊಟ್ಟಿರ್ತಕ್ಕಂಥದ್ದು ಒಂದು ಗುಡಿಸಲು, ಅಲ್ಲಿ ಒಂದು ನೆಲ ಇಲ್ಲ, ಸಗಣಿ ಹಾಕಿ ತಾರಿಸ್ತಕ್ಕಂಥ ನೆಲ, ಅದರಲ್ಲಿ ನಾನೇ ಈಚೆ ಕಡೆ ಇರೋಣ ಅಂತಂದು ಸಹ ಇವರು ಬನ್ನಿ ಒಳಗಡೆ ಹೋಗೋಣ, ಇವರ ಪರಿಸ್ಥಿತಿ ನೋಡೋಣ ಅಂತ ಆ ಸಡ್ಡಿನ ಆ ಜೋಪಡಿಯ ಒಳಗಡೆ ಹೋಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿ. ಸಾಮಾನ್ಯ ವ್ಯಕ್ತಿ ಅಂತ ಹೇಳಿ ಕೂಡ ನನಗೆ ತಪ್ಪಾಗುತ್ತೆ, ಅಸಾಮಾನ್ಯ ವ್ಯಕ್ತಿ ಈ ರವೀಂದ್ರ ಶೆಟ್ಟಿ ಅವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅದೇ ಸ್ಥಾನದಲ್ಲಿ ಬೇರೆ ಒಬ್ಬ ಅಧ್ಯಕ್ಷರನ್ನ ಸರ್ಕಾರ ನೇಮಕ ಮಾಡ್ತು. ಇವತ್ತು ಆ ಅಲೆಮಾರಿ ಜನಗಳ ಆ ಒಂದು ಏನು ದೊಂಬಿದಾಸ, ಗಿಸಾಡಿ ಅಂತ ಏನು ಆ ಹೆಸರನ್ನ ಹೇಳಿದ್ರಲ್ಲ, ಒಂದು ಜಿಲ್ಲೆಯೂ ಕೂಡ ಪ್ರವಾಸ ಹೋಗಿರ್ತಕ್ಕಂಥದ್ದಿಲ್ಲ. ಅದೇ ಇವರನ್ನು ಕೆಳಗಡೆ ಇಳಿಸಿದಾಗ ಮೈಸೂರಿಂದ ಸುಮಾರು ಮಿನಿ ಬಸ್ ಮಾಡಿಕೊಂಡು ಇದೇ ನಾವು ಫ್ರೀಡಮ್ ಪಾರ್ಕು ಧರಣಿಯನ್ನು ಇವತ್ತು ರವೀಂದ್ರ ಶೆಟ್ಟಿ ಅವರಿಗೆ ಈ ನಿಗಮ ಕೊಡಬೇಕು ಅಂತೇಳಿ ನಾವು ಅದನ್ನು ಧರಣಿ ಕೂತಿದ್ದೋ ಕೆಲವಾರು ವ್ಯಕ್ತಿಗಳು, ಅದನ್ನು ಪತ್ರಿಕೆದಲ್ಲೆಲ್ಲ ಕೂಡ ಬಂದಿತ್ತು. ಯಾಕೆ ಎಂತೆಂಥ ರಾಜಕಾರಣಿಗಳಿಗೋ ಇಲ್ದಿರ ಇವತ್ತು ಕೇವಲ ನಿಗಮ ಅಧ್ಯಕ್ಷರನ್ನ ನಾವು ಇವತ್ತು ಅವ್ರನ್ನ ನೇಮಕ ಮಾಡಬೇಕು, ಮರು ನೇಮಕ ಅಂತ ಕೂತ್ಕೊಳ್ತಿದ್ದೀವಿ ಅಂತಂದರೆ ಅವರ ಒಂದು ಪ್ರೀತಿ, ಅವರು ಈ ಅಲೆಮಾರಿಗಳ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಇವತ್ತು ಆ ಒಂದು ಇದೆ ನಮ್ಮಗಳ ವಿಶ್ವಾಸ. ನಾನು ಎಷ್ಟೋ ಕಾರ್ಯಕ್ರಮಗಳಿದ್ರೂ ಸಹ ಮಾಡಿದ್ರು ಸಹ ನಾನು ಮೊಬೈಲ್ನಲ್ಲಿ ನೋಡಿರ್ತಕ್ಕಂಥದ್ದು ಇವತ್ತು ಪುಸ್ತಕ ಬಿಡುಗಡೆ ಅಲೆಮಾರಿ ಜೀವನ ಅಂತ. ಆ ಅಲೆಮಾರಿ ಜೀವನಕ್ಕೆ ಸಂಬಂಧ ಪಡದೆ ಇರ್ತಕ್ಕಂಥ ರವೀಂದ್ರ ಶೆಟ್ಟಿ ಅವರಾದರೂ ಸಹ ಎಷ್ಟು ದಿನಗಳ ಅವಕಾಶ ತಗೊಂಡು ಆ ಒಂದು ಪೂರ್ಣ ಚಿತ್ರವನ್ನು ಬರೆದಿರಬೇಕು. 100 ಪುಟಗಳ ಈ ಒಂದು ಅಲೆಮಾರಿ ಜೀವನದ ಪುಸ್ತಕ 100 ಪುಟಗಳುಳ್ಳ ಈ ಪುಸ್ತಕ ಆಗಿದೆ. ಈ 100 ಪುಟಗಳನ್ನು ಸಂಕ್ಷಿಪ್ತ ವಿಶ್ಲೇಷಣೆ ಆಗಿ ತಗೊಂಡು ಬರೀಬೇಕಾದ್ರೆ ನಮ್ಮಗಳ ಎಷ್ಟು ಸಂಕ್ಷಿಪ್ತವಾಗಿ ಅವರು ಅರ್ಥ ಮಾಡಿಕೊಂಡಿರ್ಬೋದು ಅಂತ ಈ ಪುಸ್ತಕದ ಬರವಣಿಗೆಯಲ್ಲೇ ನಮಗೆ ಹೇಳ್ತಕ್ಕಂಥದ್ದಾಗುತ್ತೆ. ಇವತ್ತು ಅದೇ ಪದ್ಮಮ್ಮ ಪೂಜಾ ಅಂತಕ್ಕಂಥ ವಿದ್ಯಾರ್ಥಿ 625ಕ್ಕೆ 620 ಅಂಕಗಳನ್ನು ಪಡ್ಕೊಂಡಿದ್ರು. ಅವರು ಮುಂದಿನ ವಿದ್ಯಾಭ್ಯಾಸ ಮಟಕು ಮಾಡಬೇಕು ಅಂತ ಅವ್ರ ತಾಯಿ ಯೋಚನೆ ಮಾಡಿದರು. SLC ಇಷ್ಟು ಉನ್ನತ ಆದರೂ ಸಹ ನಾನು ಕಾಲೇಜು ಮುಂದಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ನನಗೆ ಹಣ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ನಾನು ತಲೆ ಮೇಲೆ ಪಾತ್ರೆ ಹೊತ್ಕೊಂಡು ಬೀದಿ ಬದಿನಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ನಾನು ಹೆಣ್ಣು, ನಾನು ಇವತ್ತು ಏನು ಆ ಸಾವಿರಾರು ಹಣವನ್ನು ಆ ಕಾಲೇಜು ಆ ಮಗಳಿಗೆ ಓದಿಸೋಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಯೋಚನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಕರೆಯನ್ನು ತಗೊಂಡು ಅವರೇ ಸ್ವತಂತ್ರವಾಗಿ ಈ ಮಗುವಿನ ಕಷ್ಟ ಸುಖನ ವಿಶ್ಲೇಷಣೆ ಮಾಡಬೇಕಂತೇಳಿ ಅವರ ಜೊತೆ ಹೋಗಿ ನಿಮ್ಮ ಮಗಳಿಗೆ ಇವತ್ತು ಇಂಥ ವಿದ್ಯಾವಂತ ಮಗಳಿಗೆ ವಿದ್ಯೆಯನ್ನು ತಪ್ಪಿಸ್ಬೇಡಿ, ವಿದ್ಯೆಗಿಂತ ಮಿಗಿಲಾದ ಆಸ್ತಿ ಯಾವುದೂ ಇಲ್ಲ ಇವತ್ತು ಪ್ರಪಂಚದಲ್ಲಿ, ಆ ವಿದ್ಯೆಯನ್ನು ಆ ಹುಡುಗಿಗೆ ಕೊಡಿಸಿ ಇದಕ್ಕೆ ಬೇಕಾದಂಥ ಸಹಾಯವನ್ನು ನಾನು ಮಾಡ್ತೇನೆ ಅಂತೇಳಿ 2021-22 SLC ಆಗಿರ್ತಕ್ಕಂಥ ಮಗಳಿಗೆ ಮೊದಲನೇ PUCಗೆ ಪೂರ್ತಿ ಹಣವನ್ನು ಇವರೇ ಭರಿಸಿ ಕೊನೆಯದಾಗಿ 2ನೇ ದ್ವಿತೀಯ PUCಗೂ ಕೂಡ ಇವರೇ ಹಣವನ್ನು ಭರಿಸಿದ್ದಾರೆ. ಇಂಥ ವ್ಯಕ್ತಿ, ಇಂಥ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಎಷ್ಟು ಜನ ಸಿಗಬಹುದು ನೀವೇ ಯೋಚನೆ ಮಾಡಿ. ಎಷ್ಟು ಜನ ರಾಜಕಾರಣಿಗಳಿದ್ದಾರೆ, ಯಾರು ಈ ಥರ ಗುರುತಿಸ್ತಾರೆ? ನಾವು ಅಲೆಮಾರಿಗಳು ಅಂದು ದೇವರಾಜ ಅರಸು ಅವರು
ಏನು ಈ ಅಲೆಮಾರಿಗಳಿಗೆ ಒಂದು ಸವಲತ್ತನ್ನು ಒದಗಿಸ್ಬೇಕು, ಅವರ ಕಷ್ಟಸುಗಳು ಏನಿದೆ ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ದೇವರಾಜ ಅರಸು ಒಬ್ಬರೇ ಅಂದ್ಕೊಂಡಿದ್ದು. ಆದರೆ ಇವತ್ತು ಇನ್ನೊಬ್ಬ ದೇವರಾಜ ಅರಸು ಈ ರವೀಂದ್ರ ಶೆಟ್ಟಿಯವರು ಆಗಿರ್ತಾರೆ ಅಂತ ಹೇಳ್ತಾ ಇವರನ್ನು ನಾನು ಈ ಸಂದರ್ಭದಲ್ಲಿ ರವೀಂದ್ರ ಶೆಟ್ಟಿಯವರು ಆಧುನಿಕ ದೇವರಾಜ ಅರಸು ಅನ್ನೋದಕ್ಕೂ ನಾನಿವತ್ತು ಆ ಹೆಸರು ಹೇಳಲಿಕ್ಕೆ ನಾನು ತುಂಬ ಆತ್ಮೀಯವಾದಂಥ ಒಂದು ಸಂತೋಷದಿಂದ ನಾನು ಹೇಳ್ತೇನೆ. ಇವತ್ತು ಆ ದೇವರಾಜ ಅರಸು ಬಿಟ್ಟರೆ ಈ ಅಲೆಮಾರಿಗಳಿಗೆ ಕಂಡು ಯಾವ ಸವಲತ್ತನ್ನು ನೀಡ್ತಾ ಇದ್ರೋ ಅಲ್ಲಿಂದ ಈಚೆಗೆ ಯಾರೂ ಕೂಡ ನೀಡಿರಲಿಲ್ಲ. ಇವತ್ತು ಇಷ್ಟೆಲ್ಲ ಕೂಡ ಈ ಒಂದು ಅಲೆಮಾರಿಗಳ ಗುರುತಿಸಿ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ಇವರು ರವೀಂದ್ರ ಶೆಟ್ಟಿಯವರು ನಮಗೆ ಆಧುನಿಕ ದೇವರಾಜ ಅರಸು ಅಂತಲೇ ನಮ್ಮ ಎಲ್ಲ ಅಲೆಮಾರಿಗಳ ಭಾವನೆಯಲ್ಲಿ. ಇವತ್ತು ಬೆಳಗಾವಿಯಿಂದ ಮಂಜುನಾಥ್ ಅವರು ಬಂದಿದ್ದರು. ಅವರು ರಾಜಕಾರಣಿಯಲ್ಲಿದ್ದಾರೆ ಅಂತ ಬಂದಿಲ್ಲ, ಅವರು ಹಣ ಕೊಡ್ತಾರೆ ಅಂತ ಬಂದಿಲ್ಲ. ಬೆಳಗಾವಿ ಜಿಲ್ಲೆಗೆ ನಮ್ಮ ಕಷ್ಟ ಸುಖಗಳು ನೋಡೋಕ್ಕೆ ರವೀಂದ್ರ ಶೆಟ್ಟಿ ಅವರು ಅಂದು ಬಂದಿದ್ದರು. ನಾನು ಇವತ್ತು ಅವ್ರೂರಿಗೆ ಕೃತಿಯನ್ನು ಬಿಡಬೇಕು ಅಂತೇಳಿ ಅವರು ಬೆಳಗಾವಿಯಿಂದ ಬಿಟ್ಟು ಬಂದಿದ್ದಾರೆ. ಮೈಸೂರು ಮಂಜುನಾಥ್ ಅವರು ಮೈಸೂರಿಂದ ಬಂದಿದ್ದಾರೆ, ಬೆಂಗಳೂರಿಂದ ನಾನು ಬಂದಿದ್ದೀನಿ. ನಾವೆಲ್ಲರೂ ಕೂಡ ಸ್ವತಂತ್ರವಾಗಿ ರವೀಂದ್ರ ಶೆಟ್ಟಿಯವರು ನಮಗೆ ಬೇಕು, ಅವರು ರಾಜಕೀಯದಲ್ಲಿ ಇರದೇ ಹೋಗಲಿ ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬಂದಿದ್ದೀವಿ. ನಿಜವಾಗ್ಲೂ ರಾಜಕೀಯ ಇಲ್ಲದೆ ಇದ್ದರೂ ಸಹ ಈ ಒಕ್ಕೂಟವನ್ನು ಸ್ಥಾಪನೆ ಮಾಡಿ ಈ ಅಲೆಮಾರಿಗಳಿಗೆ ಏನಾದರೂ ಒಂದು ಸರ್ಕಾರದಿಂದ ಸವಲತ್ತನ್ನು ಕೊಡಿಸ್ಬೇಕು, ನೆಲೆ ಮಾಡಬೇಕಂತೇಳಿ ಇವತ್ತು ಅಲೆಮಾರಿ ಕರ್ನಾಟಕ ರಾಜ್ಯ ಅಲೆಮಾರಿ ಅಲೆಮಾರಿ ಅಭಿವೃದ್ಧಿ ಈ ಜನಾಂಗ 46 ಪ್ರವರ್ಗ ಒಂದರಲ್ಲಿ 46 ಜನಾಂಗಗಳ ಒಕ್ಕೂಟವನ್ನು ಸ್ಥಾಪನೆ ಮಾಡಿ ಇವತ್ತು ಗೌರವಾಧ್ಯಕ್ಷರಾಗಿರೋರು ರವೀಂದ್ರ ಶೆಟ್ಟಿ ಅವರೇ. ಯಾಕೆ ಇವತ್ತು ನಾವು ಅವ್ರನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಕ್ಕೂಟದಲ್ಲಿ ಮುಖೇನಾದರೂ ಇವತ್ತು ನಮ್ಮ ಒಡನಾಟದಲ್ಲಿ ಇರಲಿ ಅಂತೇಳಿ ಮೊನ್ನೆ ತಾನೇ ನಾವೊಂದು ಟ್ರಸ್ಟ್ನು ಕೂಡ ರಚನೆ ಮಾಡಿ ಆ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಅವ್ರನ್ನೇ ಮಾಡಿದ್ದೇವೆ. ಇವತ್ತಿಗೂ ಸಹ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಘಟಕ ಮಾಡಬೇಕು ಅಂತೇಳಿ ಈ ಅಲೆಮಾರಿಗಳೇ ಒಂದು ಚಿತ್ರದುರ್ಗದಲ್ಲಿ ಕಾರ್ಯಕ್ರಮವನ್ನು ಮಾಡಿದರು. ಆ ಕಾರ್ಯಕ್ರಮದಲ್ಲಿ ಸಾವಿರಾರು ಹಿರಿಯೂರು, ಚಿತ್ರದುರ್ಗ, ಬೆಂಗಳೂರು, ಮೈಸೂರು ಎಲ್ಲರೂ ಸಾವಿರಾರು ಜನಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ಈ ಅಲೆಮಾರಿಗಳ ಈ ರವೀಂದ್ರ ಶೆಟ್ಟಿ ಅವರನ್ನು ನಾವು ಎಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೀವಿ. ಕಳೆದ ವರ್ಷ ಏನು ನಾವು ಒಕ್ಕೂಟ ರಚನೆ ಮಾಡಿ 1 ವರ್ಷ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಅಲೆಮಾರಿಗಳು ಸುಮಾರು 40 ವರ್ಷದ ನನಗೆ ಜ್ಞಾಪಕ ಇದೆ. ನಾವು 40 ವರ್ಷದಿಂದಲೂ ಸಹ ಆ ಸರ್ಕಾರದ ಮುಖಾಂತರ ಸರ್ಕಾರಕ್ಕೆ ನಾವು ಗಮನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮಲ್ಲಿ ಯಾರೆಲ್ಲರೂ ಶಕ್ತಿ ಇಲ್ಲ, ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಶಕ್ತಿ ಇಲ್ಲ. ಆ 40 ವರ್ಷದ ಕನಸಾಗಿತ್ತು ನಮ್ಮದು. ಆ ಕನಸನ್ನು ಕಳೆದ ವರ್ಷ ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದೇ ರವೀಂದ್ರ ಶೆಟ್ಟಿಯವರು ಜನವರಿ 2ನೇ ತಾರೀಕು ಸಾವಿರಾರು ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಂಡೋಪತಂಡವಾಗಿ ಮಕ್ಕಳನ್ನು ಬೀದರು, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಯಿಂದ ಬಂದು ಅವತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಅಲೆಮಾರಿಗಳು. ಅದಕ್ಕೆ ಪೂರ್ತಿ ಶಕ್ತಿ ನಮ್ಮ ರವೀಂದ್ರ ಶೆಟ್ಟಿ ಅವರಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ದಯವಿಟ್ಟು ಇಂಥ ಒಬ್ಬ ವ್ಯಕ್ತಿ ನಿಜವಾಗ್ಲೂ ನಮ್ಮಗಳಲ್ಲ, ನಿಮ್ಮಗಳಲ್ಲ, ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ರಿಗೆ ನೂರಾರು ಸಾವಿರಾರು ನಮ್ಮಂತಹ ವ್ಯಕ್ತಿಗಳಿಗೆ ಒಂದು ಅಡಿಪಾಯವಾಗಿ ಅಡಿಗಲ್ಲಾಗಿ ನಿಂತಿರ್ತಾರೆ. ಇವರನ್ನು ನಾನು ಈ ಸಂದರ್ಭದಲ್ಲಿ ನಾನು ಮನಪೂರ್ವಕವಾಗಿ ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ, ಇಂಥ ಒಬ್ಬ ರವೀಂದ್ರ ಶೆಟ್ಟಿ ಅವ್ರನ್ನ ಆ ಭಗವಂತನು ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರವನ್ನು ನೀಡಿ ಇಂಥವರಿಂದ ನಮಗೆಲ್ಲರಿಗೂ ಕೂಡ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥ ವ್ಯಕ್ತಿಗೆ ಸಿಗಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇವತ್ತು ನಾನು ಇಲ್ಲಿ ಬಂದು ಈ 1-2 ಮಾತಾಡಲಿಕ್ಕೆ ತಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರವೀಂದ್ರ ಶೆಟ್ಟಿಯವ್ರಿಗಾಗಲಿ, ನಿಮ್ಮ ಎಲ್ಲ ಈ ಮಂಗಳೂರಿನ ಜನಪ್ರತಿನಿಧಿಗಳಾಗಲಿ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಪ್ರಕಾಶ್ ಎಂ ಅವರಿಗೆ.
ಸುಮಾರು 2 ವರ್ಷಗಳ ಈ ಅವಧಿಯಲ್ಲಿ ರವೀಂದ್ರ ಶೆಟ್ಟರು ಹೇಗೆ ಏನು ಮಾಡಿದರು, ಆ ಅಲೆಮಾರಿಗಳ ಜೀವನದ ಬಗ್ಗೆ ಹೇಗೆ ಅಧ್ಯಯನ ಮಾಡಿದರು ಅನ್ನೋದ್ರ ಬಗ್ಗೆ ಪರಿಚಯಾತ್ಮಕವಾದ ಮಾತುಗಳನ್ನು ಅವರು ಆಡಿದರು. ಪುಸ್ತಕದಲ್ಲಿ ಏನುಂಟು ಅಂತ ಹೇಳಲಿಕ್ಕೆ ಹೋಗಲಿಲ್ಲ ಅವರು. ಅದರಲ್ಲಿ ವಿಷಯ ಏನುಂಟು ಅಂತ ತಿಳಿಬೇಕಿದ್ರೆ ನೀವು ಓದಬೇಕು ಅಂತ, ಅದಕ್ಕೆ ಬೇಕಾಗಿ ಕೃತಿ ಪರಿಚಯವನ್ನು ಆ ರೀತಿಯಲ್ಲಿ ಅವರು ಮಾಡಲಿಕ್ಕೆ ಹೋದರು. ಅವರಿಗೆ ಧನ್ಯವಾದಗಳು. ಈಗ ಬಹಳ ವಿಶೇಷವಾದಂಥ ಮುಖ್ಯ ಕಾರ್ಯಕ್ರಮ ಅಲೆಮಾರಿ ಜೀವನ ಎನ್ನುವಂತಹ ಈ ಕೃತಿಯನ್ನು ಬಿಡುಗಡೆ ಮಾಡುವಂತಹ ಸಂದರ್ಭ. ಈ ಕೃತಿ ವಿಶಿಷ್ಟವಾದಂಥ ಕೃತಿ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಮ್ಮ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸಿದವರು ಧರ್ಮದರ್ಶಿ ಹರಿಕೃಷ್ಣ ಪುನರೂರವರು. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಕೂಡ ಸಾಹಿತ್ಯ ಸಮ್ಮೇಳನ ಮಾಡಿ ಒಂದು ರೀತಿಯ ಹುರುಪನ್ನು ಯುವಕರಲ್ಲಿ ತುಂಬಿದವರು. ಬಹುಶಃ ಆ ಕೆಲಸ ಕಾರ್ಯಗಳ ಆಧಾರದಲ್ಲಿ ಅವರು ರಾಜ್ಯ ಮಟ್ಟದಲ್ಲಿ ರಾಜ್ಯಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. ಯಾವುದೇ ಪರಿಷತ್ತಿನ ಹಣವನ್ನು ಬಳಸದೆ ಸ್ವಂತ ಹಣ ಹಾಕಿ ತಿರುಗಾಟ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ. ಅಂತಹ ಹರಿಕೃಷ್ಣ ಪುನರೂರವರ ಕೈಯಿಂದಲೇ ಈ ಪುಸ್ತಕ ಬಿಡುಗಡೆ ಆಗಬೇಕು ಅಂತ ರವೀಂದ್ರ ಶೆಟ್ಟರು ಬಯಸಿದ್ದಾರೆ. ಹಾಗಾಗಿ ಆ ಪುಸ್ತಕವನ್ನು ಒಂದು ವಿಶೇಷ ರೀತಿಯಲ್ಲಿ ತಗೊಂಡು ಬರ್ತಾರೆ. ಒಂದು ಕೃತಿ, ಅದರಲ್ಲಿ ವರ್ಣರಂಜಿತ ಚಿತ್ರಗಳು ಕೂಡ ಇದ್ದಾವೆ. ಅಲೆಮಾರಿ ಜನಾಂಗದ ಜೀವನದ ಒಂದು ವಸ್ತುಸ್ಥಿತಿ ಏನು ಎನ್ನುವುದನ್ನು ವಿಸ್ತರಿಸುವಂಥದ್ದು, ರೀತಿಯಲ್ಲಿ ಅನುಷ್ಠಾನ ಆಗಬೇಕು. ಅಧಿಕಾರಿಗಳು ಒಂದು ಮಾನವೀಯ ನೆಲೆಯಲ್ಲಿ ಸಭೆಯ ಮಧ್ಯದಿಂದ ಬಹಳ ವಿದ್ಯುಕ್ತವಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಕೃತಿಯನ್ನು ತರ್ತಾ ಇದ್ದಾರೆ. ವೇದಿಕೆಗೆ ಅದನ್ನು ತಂದು ಕೃತಿ ಬಿಡುಗಡೆಗೆ ಪುನರೂರವರಲ್ಲಿ ನೀಡ್ತಾ ಇರ್ತಾರೆ. ಕಂಡರಿಸಿದಂತಹ ಚಿತ್ರಣವನ್ನು ಕೊಟ್ಟಿದ್ದಾರೆ. ಅವರಿಗೆ ಏನು ಬೇಕಾಗಿದೆ ಮತ್ತು ಅವರ ಅಧಿಕಾರಾವಧಿಯಲ್ಲಿ ಹಾಕಿದ್ದಾರೆ. ಸುಮಾರು 100 ಪುಟಗಳ ಬಹಳ ಚಿತ್ರ. ಆಕೃತಿ ಪ್ರಿಂಟರ್ಸ್ ಕಲ್ಲೂರು ನಾಗೇಶ್ ಅವರ ವಿಳಾಸದಲ್ಲಿ ಪ್ರಕಟ ಆಗಿರುವಂತಹ ಪುಸ್ತಕವನ್ನು ಪುನರೂರವರು ಒಂದು ಆಶ್ರಯದಲ್ಲಿ ಈ ಒಂದು ಬಿಡುಗಡೆ ಸಮಾರಂಭ ಆದದ್ದರಿಂದ ಅಧ್ಯಕ್ಷರಾದಂತಹ ಡಾಕ್ಟರ್ MP ಶ್ರೀನಾಥ್ ಅವರು ಕೃತಿಕರ್ತರನ್ನು ಗೌರವಿಸಲಿಕ್ಕೆ ಬಯಸಿದ್ದಾರೆ. ರವೀಂದ್ರ ಶೆಟ್ಟರಿಂದ ಇನ್ನಷ್ಟು ಕೃತಿಗಳು ಬರಬೇಕು. ಯಾಕಂದರೆ ಸಮಾಜದ ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ಕೆಲಸ ಮಾಡುವವರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿದ್ದವರು. ಹಾಗಾಗಿ ಆ ಅನುಭವಗಳನ್ನೆಲ್ಲ ಕೃತಿ ರೂಪದಲ್ಲಿ ಅವರು ತರುವಂತಾಗಲಿ, ಸಾಹಿತ್ಯ ಪರಿಷತ್ತಿಗೆ ಆ ಪುಸ್ತಕಗಳನ್ನು ಬಿಡುಗಡೆ ಮಾಡುವಂಥ ಅವಕಾಶಗಳು ಇನ್ನೂ ಬರಲಿ ಅಂತ ಹೇಳ್ತಾ, ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅವರು ಅಧ್ಯಕ್ಷರಾಗಿರುವಾಗ ರವೀಂದ್ರ ಶೆಟ್ಟರು ಗಮನಿಸಿದ್ದಾರೆ. ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷರಿರುವಾಗ ಪ್ರತಿ ಹಳ್ಳಿಗೆ ಹೋಗಿದ್ದೇನೆ. ಆ ಪರಿಸ್ಥಿತಿ ನನಗೆ ಗೊತ್ತಿದೆ. ಅಂಥ ಒಂದು ಸಮಯದಲ್ಲಿ ಒಳ್ಳೆಯ ಒಂದು ನಮ್ಮ ಜಿಲ್ಲೆಯವರು ಎಲ್ಲಿ ಅಧಿಕಾರದಲ್ಲಿರಲಿ ನಿಸ್ವಾರ್ಥ ಸೇವೆ ಮಾಡ್ತಾರೆ ಅನ್ನೋದಕ್ಕೆ ರವೀಂದ್ರ ಶೆಟ್ಟರು ಸಾಕ್ಷಿಯಾಗಿದ್ದಾರೆ. ಯಾಕೆಂತೇಳಿದ್ರೆ ಅಲೆಮಾರಿಗಳ ಸಿಕ್ಕಿದ ಅವಧಿ ಸ್ವಲ್ಪ ಮಾತ್ರ, ಯಾಕೆ ಇನ್ನೂ ಅವರಿಗೆ ಸಿಕ್ಕಬೇಕಿತ್ತು, ಆರು ಸಿಕ್ಕಲಿಲ್ಲ. ಆ ಅವಧಿಯಲ್ಲಿ ಅವರು ಭಾಳಷ್ಟು ಕೆಲಸ ಮಾಡಿಬಿಟ್ಟು ಎಲ್ಲ ಜನಗಳು ಕಣ್ಣು ತೆರೆದು ನೋಡುವಂಥ ಮಾಡಿದಂಥ ಒಂದು ಮಹಾನ್ ವ್ಯಕ್ತಿ. ಅವರ ಪುಸ್ತಕ ಅನುಭವವನ್ನು ಜನಗಳಿಗೆ ಗೊತ್ತಾಗುವಂಥದ್ರಿಂದ ಇವತ್ತು ಲಿಖಿತ ಮೂಲಕ ಬರೆದಿದ್ದಾರೆ. ಅದು ಇವತ್ತು ಬಿಡುಗಡೆ ಆಗಿದೆ. ಪುಸ್ತಕದ ಬಗ್ಗೆ ಅವ್ರು ಹೇಳ್ತಾರೆ ಎಲ್ಲ. ಯಾಕೆಂದರೆ ಇವತ್ತು ಅದು ಸಾಹಿತ್ಯದ ಕೆಲಸ ಒಂದು ಕಡೆಯಲ್ಲಿ, ಅವರು ಒಂದು ಕಡೆಯಲ್ಲಿ ಈಗ ಸಾಹಿತಿಗಳು ಆಗಲಿಕ್ಕೆ ಪ್ರಾರಂಭ ಆಗಿದ್ದಾರೆ. ಯಾಕೆಂತೇಳಿದರೆ ಸಾಹಿತ್ಯ ಕಥೆಗಳು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂಥ ಒಂದು ಒಳ್ಳೆಯ ಕೆಲಸ ಅವರು ಮಾಡ್ತಾಯಿದ್ದಾರೆ. ಅಲೆಮಾರಿಗಳ ಜೀವನದ ಬಗ್ಗೆ, ಯಾಕೆಂದರೆ ಬಡತನದಿಂದ ಎಷ್ಟು ಕಷ್ಟದಲ್ಲಿದ್ದಾರೆ ಎಂಬ ಬಗ್ಗೆ ನಮಗೆ ಮನವರಿಕೆ ಆಗಬೇಕಾದ್ರೆ ಎಲ್ಲ ಕಡೆಯಲ್ಲಿ ಅವ್ರಿಗೆ ಭಾಷಣ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರ ಅನುಭವವನ್ನು ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ನೀವೆಲ್ಲ ಪುಸ್ತಕವನ್ನು ಓದಿಬಿಟ್ಟು ಕೊಂಡಾಡಬೇಕು. ಯಾಕೆಂದರೆ ಇಂಥ ಒಳ್ಳೆಯ ಕೆಲಸ ಮಾಡಿದ
ರವೀಂದ್ರ ಶೆಟ್ಟರಿಗೆ ಆಯುರಾರೋಗ್ಯ ಅವರ ಕುಟುಂಬಕ್ಕೆ ಸಿಗಲಿ ಅಂತ ಹೇಳಿಕೊಂಡ್ರು. ಅಂಥ ಒಂದು ಕೆಲಸ ಇಲ್ಲಿ ಆಗಿದೆ. ಇಂಥ ಒಂದು ಒಳ್ಳೆಯ ಕೆಲಸ ಅವರ ಮಗನ ಇನ್ನೂ ನಿರಂತರವಾಗಿ ಆಗಲಿ. ಹಲವಾರು ಜನಾಂಗಕ್ಕೆ ಸರ್ಕಾರ ಸರಿಯಾದ ಅನುದಾನ ನೀಡಿ ಅವರು ಕೂಡ ನಮ್ಮಂತೆ ಮೇಲೆ ಬರುವಂತೆ ಒಂದು ಪ್ರಯತ್ನ ಆಗಬೇಕಾಗಿದೆ. ನಾವೆಲ್ಲ ಸೇರಿ ಅದಕ್ಕೆ ಪ್ರೋತ್ಸಾಹ ನೀಡುವಂತ ಹೇಳುತ್ತಾ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇನೆ. ರವೀಂದ್ರ ಶೆಟ್ಟರ್ ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡಲಿ. ನಿಮಗೆಲ್ಲರೂ ಶುಭವಾಗಲಿ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಹರಿಕೃಷ್ಣ ಪುನೂರು ಅವರಿಗೆ. ಸ್ವೀಟ್ ಆ್ಯಂಡ್ ಸಾಲ್ಟ್ ಅವರು ಯಾವಾಗಲೂ ಕೂಡ ಸಮಯೋಚಿತವಾಗಿ ಮಾತಾಡುವವರು, ಆಶೀರ್ವಾದದ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮ್ಮ ಜೊತೆ ಇವತ್ತು ಅತಿಥಿಗಳಾಗಿ ಕಾರ್ಮಿಕ ಮುಖಂಡರು, HMSನ ರಾಷ್ಟ್ರೀಯ ಉಪಾಧ್ಯಕ್ಷರು, ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಕೆಲಸವನ್ನು ಮಾಡ್ತಾ ಇರುವಂತಹ ಸುರೇಶ್ ಚಂದ್ರ ಶೆಟ್ಟಿ ಅವರಿದ್ದಾರೆ. ಅವರು ಶುಭಾಶಂಸನೆ 2 ಮಾತುಗಳನ್ನು ಆಡಬೇಕು ಅಂತ ಅವರು ನಾನು ವಿನಂತಿಸ್ತೇನೆ. ಇದು ನಿಜವಾಗಿ ಹೇಳಬೇಕಾದ್ರೆ ಇದೊಂದು ಒಳ್ಳೆ ಸುಂದರವಾದ ಕಾರ್ಯಕ್ರಮ, ಅರ್ಥಪೂರ್ಣವಾದ ಕಾರ್ಯಕ್ರಮ. ಈ ಅಲೆಮಾರಿ ಎಂಬ ನಿಗಮ ಇದೆ ಅಂತೇಳಿ ನಮಗೆ ಗೊತ್ತಾದದ್ದು ನಮ್ಮ ರವೀಂದ್ರನಾಥ್ ಶೆಟ್ಟಿಯವರು ಈ ನಿಗಮಕ್ಕೆ ಬಂದ ನಂತರ. ಈ ನಿಗಮ ಬಂದ ನಂತರ ಅವರು ಮಾಡಿದಂಥ ಕೆಲಸ ಇಷ್ಟ ತನಕ ಕರ್ನಾಟಕ ರಾಜ್ಯದಲ್ಲಿ ಯಾರು ಮಾಡಿಲ್ಲ. ಅದು ಮಾಡಿದಾದರೆ ಅವರೊಬ್ಬರೇ. ಅದು ಯಾಕೆ ಹೇಳ್ತೇನೆ ಅಂದರೆ ಆ ನಿಗಮಕ್ಕೆ ಅಂಥ ಒಂದು ವ್ಯಕ್ತಿ ಹೋದರೆ ಮಾತ್ರ ಆ ಕೆಲಸ ಒಳ್ಳೆ ರೀತಿಯಲ್ಲಿ ನಡೀತಾ ಹೊರತು ಕೆಲವರು ಹೆಸರಿಗೆ ಮಾತ್ರ ಒಂದು ನಿಗಮದ ಅಧ್ಯಕ್ಷ ಆಗಿ ಬಿಡ್ತಾರೆ. ಇವತ್ತು ಇಷ್ಟೆಲ್ಲ 46 ಜನಾಂಗದ ಅವರು ಯಾವ ಊರಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಅವರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಅವರು ಗುಡ್ಡದಲ್ಲಿದ್ದಾರಾ, ಬೆಟ್ಟದಲ್ಲಿದ್ದಾರಾ, ನದಿ ಬದಿಯಲ್ಲಿದ್ದಾರಾ, ಅಥವಾ ಎಲ್ಲಿ ಮೈದಾನದಲ್ಲಿ ಡೇರೆ ಹಾಕಿ ಕೂತಿದ್ದಾರಾ, ಅಂಥವ್ರ ಹತ್ರ ಹೋಗಿ ಇವರು ಅವರ ಕಷ್ಟ ಸುಖಗಳನ್ನು ಅರಿತುಕೊಂಡು ಅವರಿಗೆ ಮಾಡಿದಂಥ ಸೇವೆ ಅದು ಶಾಶ್ವತವಾಗಿ ಉಳಿದಿದೆ. ಇವತ್ತು ಈಗಾಗಲೇ ಒಂದು ಹೇಳಿದರು ಅವರು, ಒಂದು ಹುಡುಗಿಗೆ 620% ತೆಗೆದ ಹುಡುಗಿ, ಒಂದು SSLC ತೆಗೆದ ಹುಡುಗಿ ಒಂದು ಕಾಲೇಜಿಗೆ ಸೇರತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಅದು ನಿಜವಾಗಿಯೂ ದೊಡ್ಡ ಕೆಲಸ. ನನಗೆ ಭಾಳ ಹತ್ತಿರದವರು, ಭಾಳ ನನಗೊಂದು 10, 20, 30 ವರ್ಷದಿಂದ ನನಗೆ ಅವರ ಪರಿಚಯ. ನಾವೊಂದು ಮನೆ ಸಂಬಂಧಿಕರಾಗಿದ್ದೇವೆ ನಾವು. ನಾನು ಅವತ್ತಿನಿಂದ ಇವತ್ತಿನವರೆಗೆ ನೋಡ್ತೇನೆ. ಅವರು ಶಿಸ್ತುಬದ್ಧವಾಗಿ ಸತ್ಯ ಧರ್ಮದಿಂದ ನಡೆಯತಕ್ಕಂಥ ಒಂದು ವ್ಯಕ್ತಿ. ಯಾಕೆ ಹೇಳ್ತೇನೆ ಅಂದರೆ, ಇವತ್ತು ಈ ಶಾಲೆ ನಡಿಬೇಕಾದ್ರೆ ಶಾಲೆದೇ ನೀವು ನೋಡಿ, ಈ ಶಾಲೆ ಇರತಕ್ಕಂಥ ಸ್ಟೂಡೆಂಟ್ಗಳ ಸಂಖ್ಯೆ, ಇಲ್ಲಿ ಶಾಲೆ ಇರತಕ್ಕಂಥ ಟೀಚರ್ಸ್ನವರು ಯಾವ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡ್ತಿದ್ದಾರೆ, ಯಾವ ರೀತಿ ನಡೀತದೆ ಅಂತೇಳಿ ಈ ಪರಿಸರದವರಿಗೆ ಗೊತ್ತಿದೆ. ನಾನು ಎಷ್ಟೋ ವರ್ಷ ಹಿಂದುಗಡೆ ಒಂದು ಸಲ ಬಂದಿದ್ದೀನಿ ಈ ಶಾಲೆಗೆ. ಆವಾಗ ಈ ಶಾಲೆ ಒಂದಿತ್ತು, ಬಾಕಿ ಎಲ್ಲ ಬಿಲ್ಡಿಂಗ್ ಯಾವುದಿದ್ದಿಲ್ಲ. ಇವತ್ತು ತುಂಬ ಬಿಲ್ಡಿಂಗ್ ಆಗಿದೆ. ಈ ಶಾಲೆಗೆ ಮೈದಾನದ ಒಂದು ಭಾಳ ಅಗತ್ಯ. ಅದೀಗೊಂದು ಖಾಲಿ ಜಾಗದಲ್ಲಿ ಮೈದಾನವನ್ನು ಯೂಸ್ ಮಾಡ್ತಿದ್ದಾರೆ ಅವರು. ಈ ರವೀಂದ್ರನಾಥ್ ಶೆಟ್ಟಿಯವರ ಈ ಕಾರ್ಯವೈಖರಿ, ಅವರು ಎಲ್ಲ ಫೀಲ್ಡಲ್ಲಿದ್ದಾರೆ. ಸಾಮಾಜಿಕವಾಗಿ ಕೆಲಸ ಮಾಡ್ತಾರೆ, ಶೈಕ್ಷಣಿಕವಾಗಿ ಕೆಲಸ ಮಾಡ್ತಾರೆ, ಧಾರ್ಮಿಕವಾಗಿ ಅವರು ಮಾಡಿದ ಕೆಲಸ ಹಲವಾರಿದೆ. ಇವತ್ತು ಈ ಉಳ್ಳಾಲ ಕ್ಷೇತ್ರದಲ್ಲಿ ಅವರು ಮಾಡತಕ್ಕಂಥ ಸೇವೆ ರಾಜಕೀಯವಾಗಿ ಅದು ಭಾಳ ಅದ್ಭುತವಾಗಿ ಮಾಡ್ತಿದ್ದಾರೆ. ಅವರು ಯಾವ ಆಸೆ ಪೋಸ್ಟಿಗಾಗಿ ಯಾವುದಕ್ಕೆ ಆಸೆ ಪಟ್ಟ ವ್ಯಕ್ತಿ ಅಲ್ಲ. ಅವರು ಯಡಿಯೂರಪ್ಪನವರ ಒಂದು ಕಾಶ ಆದ್ಮಿ, ಅವರ ಒಂದು ಅವರಲ್ಲಿದ್ದ ಇಟ್ಟುಕೊಂಡಂಥ ಪ್ರೀತಿಯಿಂದ ಅವರಿಗೆ ಒಂದು ಅಲೆಮಾರಿ ನಿಗಮ ಸಿಕ್ಕಿದೆ. ಇನ್ನು ಮುಂದಕ್ಕೆ ಅವರು ಖಾಲಿ ಆ ನಿಗಮದ ಮುಖೇನ ಇನ್ನು ಈ ಉಳ್ಳಾಲ ಕ್ಷೇತ್ರದಲ್ಲಿ ಸಹ ಅವರು, ನನ್ನ ಅನಿಸಿಕೆ, ನಾನು ಭಾಳ ಸಮಯದಿಂದ ಅವರಿಗೆ ಹೇಳ್ತಿದ್ದೇನೆ, ನೀವು ಉಳ್ಳಾಲ ಕ್ಷೇತ್ರದಲ್ಲಿ ಶಾಸಕರಾಗಿ ಬರಬೇಕಂತೇಳಿ. ಆ ವ್ಯಕ್ತಿತ್ವ ಎಲ್ಲ ಅವರಲ್ಲಿದೆ. ಸತ್ಯ ಹೇಳ್ತೇನೆ, ಈ ಉಳ್ಳಾಲದಲ್ಲಿ ಅವರಷ್ಟೊಂದು ವ್ಯಕ್ತಿತ್ವದ ವ್ಯಕ್ತಿ ಬೇರೆ ಯಾರಿಲ್ಲ. ಎಲ್ಲರೂ ನಮ್ಮ ಪರಿಚಯದವರು ಭಾಳ ಮಂದಿ ಇದ್ದಾರೆ. ಆದರೆ ಅದೊಂದು ಶಕ್ತಿ ಇದ್ದರೆ ಅದು ಅವ್ರ ಹತ್ರ ಮಾತ್ರ. ಅದೊಂದು ಆಗ್ಬೇಕಂತೇಳಿ ನನ್ನ ಮನಸ್ಸಿನ, ನಮ್ಮ ಇವರಿದ್ದಾರೆ, ಅವರು ಮನಸ್ಸು ಮಾಡಿದರೆ ಯಾವಾಗಲೂ ಖಂಡಿತ ಆಗ್ತದೆ. ನಮ್ಮ ಫ್ರೆಂಡ್ ಹಾಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇನ್ನೂ ವೇದಿಕೆಯಲ್ಲಿ ಭಾಳ ಮಂದಿ ಮಾತಾಡಲಿಕ್ಕಿದ್ದಾರೆ. ನನಗೆ ಇಲ್ಲಿ ಕರೆದು ಮಾತನಾಡಲು ಅವಕಾಶ ಕೊಟ್ಟಂಥ ರವೀಂದ್ರನಾಥ್ ಶೆಟ್ಟಿಯವರಿಗೆ ಮತ್ತು ಅವರ ಎಲ್ಲ
ನಿಗಮದ ಸದಸ್ಯರಿಗೆ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸುರೇಶ್ ಚಂದ್ರ ಶೆಟ್ಟಿ ಅವರಿಗೆ. ನಮ್ಮ ರವೀಂದ್ರ ಶೆಟ್ಟರು ಸಿಕ್ಕಿದ ಸ್ಥಾನಕ್ಕೆ ಅರ್ಥಪೂರ್ಣವಾದ ಕೆಲಸಗಳನ್ನು ಮಾಡ್ತಾರೆ. ಹಾಗಾಗಿ ಅವರು MLC ಆದರೆ ನಮಗೂ ಕೂಡ ಸಂತೋಷವೇ. ಈಗ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿಗಳು ರಾಜ್ಯ ಹಿಂದುಳಿದ ಆಯೋಗಗಳ ಅಭಿವೃದ್ಧಿ ನಿಗಮದ ಸದಸ್ಯರು KT ಸುವರ್ಣ ಅವರಿದ್ದಾರೆ. ಅವರೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತೇನೆ. ಅರೆ ಅಲೆಮಾರಿ ಈ ಒಂಜಿ ಪುಸ್ತಕ ಬಿಡುಗಡೆದ ಒಂಜಿ ಈ ಶುಭ ಕಾರ್ಯಕ್ರಮದ ವೇದಿಕೆ ಹಿಡಿದ್ರೆ ಮಾತ ಹಿರಿಯಾಕ್ಲೆ ಅಂಚನೆ 3 ಸೇರ್ದಿತ್ತಿನ ರವೇನನ ಅಭಿಮಾನಲೆ ಇತ್ತೆ ಅಲೆಮಾರಿ ನೆತ್ತ ಬ್ಯಾಂಗ್ಳೂರ್ದ ಬತ್ತನಾರು ಪಣ್ಣಲೆ ಕೊಣಿ ಯಾನ್ನ ಹಿಂದುಳಿದ ವರ್ಗದ ಆಯೋಗದ ಒಂಜಿ ಸದಸ್ಯ ಅದು ಎಂಕ್ಲಲ್ಲ ಒಂಜಿ ಭಾಗದ ಬೇಲೆಲ್ಲ ಅವೇ ಇನಿ ಎಂಗ್ಲ ರಾಜ್ಯ ಎಂಗ್ಲ ಅಧ್ಯಕ್ಷರು ಜಯಪ್ರಕಾಶ್ ಹೆಗ್ಡೆಲ್ಲ ಎಂಕುಲ್ಲ ಎಂಗ್ಲು ಓಡೆ ಬೋಂಡಲ್ಲ ಅಲಮಾರಿದ ನಿಗಮದ ಅಧ್ಯಕ್ಷರು ಕೊಡೆ ಬತ್ತಿತ್ತೇರು ಮುರಾಣಿ ಬತ್ತಿತ್ತೇರು ಪ್ರತಿ ತಿಕ್ಕಲ್ಲ ಮಾತೆಲ್ಲ ಪಣ್ಪೇರು ಎಂಕ್ಲ ಕೋರ್ಟು ಎಂಕ್ಲು ಅಲೆಮಾರಿದೈತೆ. ನೀವು ಹೇಳಿದ್ರ ಹಾಗೆ ನಮ್ಮಲ್ಲಿ ಕೆಲವು ಸಲ ನಮ್ಮ ಕೋರ್ಟ್ನಲ್ಲಿ ವಾದ ಮಾಡಿದ್ದಾರೆ, ಲಾಯರನ್ನು ಕರ್ಕೊಂಡು ಬಂದು. ನೀವು ಬಂದಿದ್ರೇನೋ ಗೊತ್ತಿಲ್ಲ, ತುಂಬ ಸಲ ಬಂದಿದ್ದಾರೆ. ಎಂಕಲು ಈ ನೆನ್ನೆ ವರದಿನ ಹಿಂದುಳಿದ ವರ್ಗದ ಮಾತಾ ಜಾತಿಗಳ ಏರು ಬಾರಿ ಅತಿ ಪಿರವಲ್ಲೇರು ಅಕ್ಲೇನು ಬೋದು ತೂದು ವರದಿನ ಸರ್ಕಾರ ಕಡಪುಣ್ಣ ರೆಕೌಂಡ್ ಮಾಡ್ತದೆ ನೆನ್ ಮಲ್ ಪೋಲಿಯನ್ ಆ ಬೇಲೆ ಎಂಕಲ್ನ ಆಂಡ ರವೇನದಾನ ಮಕ್ಕಳನ್ನ ಆ ಒಂಜಿ ಆ ಗ್ರೂಪ್ ಇವತ್ತು 40 ಜಾತಿನ ಸೀಮಿತ ಮಾಡ್ತದೆ. ಅಕ್ಲಿಡೆ ಮಾತಾ ಏರು ಉಳ್ಳೇರು ಅಕ್ಲು ಮಾತಾ ಜಾತಿನ ಬಹುಶಃ ಟಾರ್ಗೆಟ್ ಮಾಡ್ತೀರಿ. ಆಂಡ ಎಂಕಲ್ನ ವರದಿ ಮಾತಾ ಪೋತುಜಿ ಐಡೆ ಕೆಲವು ಜಾತಿಯನ್ನು ನಾವು ರೆಕಮೆಂಡ್ ಮಾಡಿ ಸರ್ಕಾರಕ್ಕೆ ಕಳಿಸಿದ ಇಷ್ಟ ಕೆಲವು ಹೋಗಿದೆ, ಇನ್ನು ಕೆಲವು ಅಲ್ಲಿ ಉಂಟು. ಅಂಚ ರವೇಣೆ ಯಾನ್ನ ಕುಮಾರ್ಕರ್ ಪಡಿಪುಣ ಆರ್ಲ ಕುಮಾರ್ಕರ್ ಪುಣ ಬ್ಯಾಂಗ್ಳೂರು ಪಂಡ ರವ್ಯಾನಗ ಬೊಲ್ಪುಗು ಬೆಳಿಗ್ಗೆಯಿಂದಲೇ ಇವರ ಗ್ರೂಪ್ ಎಲ್ಲ ಬಂದು ಸೇರ್ತಾರೆ. ಸಂಜೆ ಕೂಡ ಬಂದು ಅಲ್ಲಿ ಮೀಟಿಂಗ್ ಮಾಡ್ತಾ ಇರ್ತಾರೆ. ಯಾವಾಗ ನೋಡಿದ್ರು ರವೇಣ ಬ್ಯುಸಿ ಇರ್ತಾರೆ. ಇಂಜಿತ್ತಿನ ರವೇಣೆ ಇಡೀ ರಾಜ್ಯನೂ ತಿರುಗದು ಈ ಅಲೆಮಾರಿ ಜನಾಂಗದ ಪ್ರತಿ ಒಂಜಿ ಕೆಲವು ಕಡೆ ನಾವು ಹೋದಾಗ ಕಾಡು ಪ್ರದೇಶದಲ್ಲಿ ಪಾಪ ಕುರಿ ಸಾಕುವವರು ನಾವು ನೋಡಿದ್ದೇವೆ ಭಾರಿ ಕಷ್ಟದಲ್ಲಿ. ಅಂದರೆ ಅವರಿಗೆ ಎಷ್ಟು ತಾಪತ್ರ ಅಂದರೆ ಕಾಡಿನ ಫಾರೆಸ್ಟ್ ಅವರಿಗೆ ಕುರಿ ಕೊಡಬೇಕು, ಒಂದು ಲಂಚ, ಆಮೇಲೆ ಅಲ್ಲಿ ಆಫೀಸರ್ಸ್ಗೆ ಕೊಡಬೇಕು, ಊರಿನವರು ಜಾಗದವರಿಗೆ ಕೊಡಬೇಕು, ನಮಗೆ ಏನೂ ಸಿಕ್ಕುವುದಿಲ್ಲ ಅಂತ ಕೂಗ್ತಾ ಇದ್ರು ಅವರು. ಅಂಥ ಪರಿಸ್ಥಿತಿ ಅವರದ್ದು. ಆ ಕುರಿ ಅಲೆದಾಡುವಂಥ ಕುರಿ ಸಾಕುವರದು ಪರಿಸ್ಥಿತಿ ಆ ರೀತಿ ಇತ್ತು. ಅದಕ್ಕೋಸ್ಕರ ಇವತ್ತು ಅಂಥ ಜನಾಂಗವನ್ನು ಇವತ್ತು ರವಿಯಣ್ಣ ಅಂತವರು ಈ ಪುಸ್ತಕ ನಿಮ್ಮ ಸಹಾಯದ ಒಟ್ಟಿಗೆ ಇಂಥ ಒಂದು ಪುಸ್ತಕ ಮಾಡಿ ಸರ್ಕಾರಕ್ಕೆ ಅದೊಂದು ಮನದಟ್ಟಾಗುವಂಥ ಈ ಕೆಲಸವನ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಖಂಡಿತವಾಗಿಯೂ ನಿಮಗೆ ದೇವರ ದಯ ಉಂಟು. ಇನ್ನು ಮುಂದಕ್ಕೂ ನೀವು ಒಳ್ಳೆ ಕೆಲಸ ಮಾಡಿ ರಾಜ್ಯದಲ್ಲಿ ಅಲೆಮಾರಿ ಅಲ್ಲ, ನೀವೊಂದು ಇವರು ನಮ್ಮ ಮಿತ್ರರು ಹೇಳಿದರು, ಒಂದು MLA ಆಗಿ ಇಡೀ ಸಮಾಜಕ್ಕೆ, ಇಡೀ ಅರಮನೆಯಾದ ಹಿಂದುಳಿದ ಎಲ್ಲ ವರ್ಗಕ್ಕೆ ನೀವು ಒಂದು ದಾರಿಯಾಗಿ ಮುಂದುವರಿಬೇಕು ಅಂತ ನಿಮಗೆ ದೇವರು ಮುಂದಕ್ಕೆ ಒಳ್ಳೆಯದು ಮಾಡಲಿ. ಇನ್ನಷ್ಟು ಪುಸ್ತಕಗಳನ್ನು ಬರೆದು ಮರೆಯಿರಿ ಅಂತ ದೇವರಲ್ಲಿ ಬೇಡಿಕೊಂಡು ನನ್ನ 1-2 ಮಾತನ್ನು ಮುಗಿಯುತ್ತೇನೆ. ಯಾರು ಬಡವರಿರ್ತಾರೆ, ಯಾರು ನಿರ್ಗತಿಕರಿರ್ತಾರೆ, ಯಾರು ಶೋಷಿತರಿರ್ತಾರೆ, ಯಾರು ಕಷ್ಟದಲ್ಲಿರ್ತಾರೆ, ಅಂಥವರಿಗೆ ಆಸರೆಯಾಗುವುದುಂಟಲ್ಲ, ಅಂಥವರಿಗೆ ಆಶ್ರಯ ಕೊಡುವುದುಂಟಲ್ಲ, ಅಂಥವರಿಗೆ ಬಲ ತುಂಬುವುದುಂಟಲ್ಲ, ಅದು ಈ ಲೋಕದ ಅತ್ಯಂತ ಮಹತ್ವದ ಪುಣ್ಯದ ಕಾರ್ಯ. ಅಂತಹ ಒಂದು ಪುಣ್ಯದ ಕಾರ್ಯವನ್ನು ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಮಾಡಿದ್ದಾರೆ. ಅದಕ್ಕೆ ಉಳ್ಳಾಲ ತಾಲೂಕಿನ ನಾವೆಲ್ಲ ತುಂಬ ಅಭಿಮಾನ ಪಡ್ತೇವೆ ಮತ್ತು ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಅಭಿನಂದಿಸ್ತಾ ಇದ್ದೇನೆ. ಹೆಸರಿನಲ್ಲೇ ಉಳಿದೊಟ್ಟು ಅಂತ ಇದೆ. ಈ ಉಳಿದೊಟ್ಟು ಅಂದರೆ ಏನು, ಈ ಹೆಸರಿನ ಮೂಲ ಏನು ಅಂತ ಹುಡುಕಿದರೆ ನನಗೆ ಸಿಕ್ಕಲಿಲ್ಲ. ಬಹುಶಃ ಅದರಲ್ಲಿ 2 ಪದ ಇದೆ, ಉಳಿ ಮತ್ತು ತೊಟ್ಟು. ಉಳಿ ಅಂದರೆ ಈ ಮರ ಮತ್ತು ಕಲ್ಲನ್ನೆಲ್ಲ ಕೆತ್ತುವ ಒಂದು ಉಪಕರಣ.
ಅದರ ತೊಟ್ಟು ಅಂದರೆ ತುದಿ. ಈ ಜಗತ್ತಿನ ಎಲ್ಲ ಶಿಲ್ಪಗಳು ರೂಪುಗೊಂಡಿರುವುದು ಈ ಉಳಿ ತೊಟ್ಟಿನಲ್ಲಿ, ಈ ಉಳಿದೊಟ್ಟಿನಲ್ಲಿ ಅಂತ. ಅಲೆಮಾರಿ ಜನಾಂಗದ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲೋ ನಿರ್ಗತಿಕರಾಗಿ ಅಲೆಯುತ್ತಾ ಇದ್ದಂಥ ಅಲೆಮಾರಿ ಜನಾಂಗದ ಅನೇಕ ಜನಾಂಗಗಳ ಬದುಕನ್ನು ಒಂದು ಶಿಲ್ಪವಾಗಿಸಿದ ಶಿಲ್ಪಿ ಅವರು ರವೀಂದ್ರ ಶೆಟ್ಟಿಯವರು. ಅವರು ಒಂದು ಶಿಲ್ಪಿಯ ಹಾಗೆ ಉಳಿ ಹಿಡಿದು ಇಡೀ ಸಮಾಜವನ್ನು ಒಂದು ಅದಕ್ಕಿರತಕ್ಕಂಥ ದೋಷಗಳು, ಅದರಲ್ಲಿರತಕ್ಕಂಥ ನ್ಯೂನತೆಗಳೇನುಂಟು ಅವುಗಳನ್ನೆಲ್ಲ ಹಿನ್ನೆಲೆಗೆ ಸರಿಸಿ ಅವರನ್ನೊಂದು ಇಡೀ ಸಮುದಾಯವನ್ನು ಒಂದು ಶಿಲ್ಪದ ಹಾಗೆ ಒಂದು ರೂಪಿಸ್ತಾ ಇರತಕ್ಕಂಥ ಅದ್ಭುತ ಶಿಲ್ಪಿ. ಬಹಳ ದೊಡ್ಡ ಕೆಲಸವನ್ನು ಕರ್ನಾಟಕದಲ್ಲಿ ಅವರು ಮಾಡ್ತಾ ಇದ್ದಾರೆ ಅನ್ನುವುದನ್ನು ನಾವು ಗಮನಿಸಬೇಕು. ಅಲೆಮಾರಿಗಳೇ ವಾಸ್ತವದಲ್ಲಿ ಜಗತ್ತಿನ ಎಲ್ಲ ನಾಗರಿಕತೆಗಳ ಮೂಲ ಅದು ಅಲೆಮಾರಿಗಳೇ. ಯಾಕಂದರೆ ಎಲ್ಲಿಂದಲೋ ಎಲ್ಲಿಗೋ ಸಂಚರಿಸ್ತಾ ಒಂದು ಕಡೆ ನೆಲೆ ನಿಂತು ಅಲೆಮಾರಿಗಳಾಗಿದ್ದವರು ನೆಲೆ ನಿಂತು ಅಲ್ಲಲ್ಲಿ ಏನೇನು ತಮ್ಮ ಬದುಕನ್ನು ಕಟ್ಟಿಕೊಂಡ್ರೋ ಅದು ಇವತ್ತು ನಾವು ನಾಗರಿಕತೆ ಅಂತ ಏನು ಭಾವಿಸಿಕೊಂಡಿದ್ದೇವೋ ಆ ನಾಗರಿಕತೆ ರೂಪುಗೊಳ್ಳುವುದು. ಅದರಿಂದ ಇಡೀ ಜಗತ್ತಿನ ಮೂಲ ನಿವಾಸಿಗಳು ಯಾರು ಅಂತ ಕೇಳಿದರೆ ಅಲೆಮಾರಿಗಳೇ. ಅದರಿಂದ ಈ ಅಲೆಮಾರಿ ಸಂಸ್ಕೃತಿ ಉಂಟಲ್ಲ, ಈ ಅಲೆಮಾರಿ ಸಂಸ್ಕೃತಿಯನ್ನು ಒಂದು ಹಾಗೆ ಬದುಕ್ತಾ ಇರತಕ್ಕಂಥವ್ರ ಬದುಕಿನ ಕಷ್ಟ ಏನು ನೋಡಿ. 46 ಬಹಳ ದೊಡ್ಡ ಕೆಲಸ. ಅವರ ಜೊತೆಗೆ ಒಡನಾಡಿದ್ದು ಕೇವಲ 1.5 ವರ್ಷ. ಈ 1.5 ವರ್ಷಗಳಲ್ಲಿ 46 ಪಂಗಡಗಳ ಬದುಕನ್ನು ಅರ್ಥ ಮಾಡಿಕೊಂಡು ಅವರ ಬದುಕು ಹೇಗಿದೆ ಎನ್ನುವುದನ್ನು ಸಂಕ್ಷಿಪ್ತವಾಗಿ ಈ ಕೃತಿಯಲ್ಲಿ ಕೊಟ್ಟಿದ್ದಾರೆ. 100 ಪುಟಗಳ ಪುಸ್ತಕ ಇರ್ಬೋದು, ಆದರೆ ಈ ಕೃತಿ ಎಷ್ಟು ಮಹತ್ವ ಅಂದರೆ ಇದು 100 ವರ್ಷ ಬದುಕುವ ಕೃತಿ. ಇದು 100 ವರ್ಷ ಮಾತಾಡುತ್ತೆ. ಒಬ್ಬ ವ್ಯಕ್ತಿಯ ಅನುಭವಕ್ಕೆ ಒಂದು ಸೀಮಿತತೆ ಇದೆ. ಒಬ್ಬ ವ್ಯಕ್ತಿ ಆತ ಬದುಕಿದರೆ ಆತ ಪಡೆಯುವ ಅನುಭವ ಅದಕ್ಕೊಂದು ಸೀಮಿತತೆ ಇದೆ. ಏನಂದರೆ ಅವರ ಶರೀರ ಇರುವಷ್ಟು ದಿನ ಅನುಭವ ಅವರ ಜೊತೆಗೆ ಇರ್ತದೆ. ಆದರೆ ಆ ಅನುಭವ ಒಂದು ಕೃತಿ ರೂಪಕ್ಕೆ ಬಂದಾಗ ಅವರ ನಂತರವೂ ಕೂಡ ಈ ಕೃತಿ ಇದು ಶಾಶ್ವತವಾಗಿ ಉಳಿಯುತ್ತದೆ. ಆದ್ದರಿಂದ ರವೀಂದ್ರ ಶೆಟ್ಟಿಯವರು ಬಹಳ ಒಳ್ಳೆಯ ಕೆಲಸ ಯಾಕೆ ಮಾಡಿದ್ದಾರೆ ಅಂದರೆ ಅಲೆಮಾರಿ ಬದುಕನ್ನು, ಅವರ ಬದುಕಿನ ಕುರಿತು ಯಾರು ತಿಳ್ಕೊಳ್ಬೇಕು ಅಂತಿದ್ದಾರೋ ಅಲೆಮಾರಿ ಬದುಕಿನ ಒಂದು ಕಥನ ಏನುಂಟೋ ಅದನ್ನು ಮುಂದಿನ ತಲೆಮಾರು ಅದು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಕೃತಿ ಬಹಳ ಉಪಯುಕ್ತವಾದಂಥ ಒಂದು ಕೃತಿ ಆಗ್ತದೆ. ಕೆಲವು ಪಂಗಡಗಳು ನಾನು ಬಿಡಿಸಿ ನೋಡ್ತಾ ಇದ್ದೆ, ಕೆಲವು ಪಂಗಡಗಳ ಬಗ್ಗೆ ನಾನು ಹೆಸರು ಕೂಡ ಕೇಳಿರಲಿಲ್ಲ. ಇವರು ಅನಂತಕೃಷ್ಣ ಅವರು ಹೇಳ್ತಾ ಇದ್ರು ಅದರಲ್ಲಿ ಕೆಲವು ಜನಾಂಗಗಳಿವೆ, ಅವರಿಗೆ ಆಚೆ ಅವರು ಮುಸಲ್ಮಾನರೋ ಅವರು ಹಿಂದೂಗಳೋ ಇನ್ನೂ ಕೂಡ ಅವರಿಗೆ ಕರೆಕ್ಟಾದ ಐಡೆಂಟಿಫಿಕೇಶನ್ ಇಲ್ಲ ಅಂತ. ಅಂದರೆ ಒಂದು ಜಾತಿ, ಈಗ ಜಾತಿ ಸವಲತ್ತಿನಲ್ಲಿ ಏನು ಬೇರೆ ಬೇರೆ ಸವಲತ್ತುಗಳನ್ನು ಪಡಿಬೇಕಿದ್ರೆ ಅದಕ್ಕೊಂದು ಸರ್ಟಿಫಿಕೇಟ್ ಬೇಕು. ಈ ಸರ್ಟಿಫಿಕೇಟ್ನ ವ್ಯಾಪ್ತಿಯ ಒಳಗೊಳ್ಳಿಕ್ಕೂ ಸಾಧ್ಯ ಆಗದಿರತಕ್ಕಂಥ ಜನಾಂಗಗಳು ಕೂಡ ಇನ್ನೂ ಇದ್ದಾವೆ. ಮತ್ತು ಅವರಿಗೆ ಎಲ್ಲಿಂದ ಸಿಗ್ತದೆ? ಅವರಿಗೆ ಸಿಗಬೇಕಾದದ್ದೇ ನಮ್ಮ ಕಡೆ ಸಿಗೋದಿಲ್ಲ. ನಮ್ಗೆ ಗೊತ್ತು, ನಮ್ಮ ರಾಜಕಾರಣದ ಇವತ್ತಿನ ವ್ಯವಸ್ಥೆ ಯಾರಿಗೆ ಸಿಗಬೇಕೋ ಅವರಿಗೆ ಸಿಗದೆ ಅದೆಲ್ಲೆಲ್ಲೋ ಚಲಾಪಿಲಿಯಾಗಿ ಹೋಗುತ್ತೆ. ಅಂಥದರಲ್ಲಿ ಸಿಗುವುದಕ್ಕೆ ಅರ್ಹತೆಯನ್ನು ಇನ್ನೂ ಪಡೆಯದೇ ಇರತಕ್ಕಂಥ ಜನಾಂಗಗಳು ಕೂಡ ಇವೆ ಎನ್ನುವುದನ್ನು ಗುರುತಿಸುವ ಮತ್ತು ಅಂಥ ಸಮುದಾಯಗಳಿಗೆ ತಾನು ಬೆನ್ನೆಲುಬಾಗಿ ನಿಲ್ಲತಕ್ಕಂಥ ಒಂದು ರಾಜಕಾರಣದ ಒಂದು ಶಕ್ತಿ ಇದೆಯಲ್ಲ, ಇದು ನಿಜವಾಗಿ ನಮಗೆ ಮುಂದಿನ ರಾಜಕಾರಣಕ್ಕೆ ಒಂದು ಆದರ್ಶ ಅಂತ ನಾನು ಭಾವಿಸ್ತೇನೆ. ಪ್ರಕೃತಿಯ ಜೊತೆಗೆ ಅಲೆಮಾರಿಗಳ ಬದುಕು ನಮಗೆ ನಿಜವಾದ ಅರ್ಥದಲ್ಲಿ ಮಾರ್ಗದರ್ಶಕವಾದಂಥ ಬದುಕು ಅದು. ಯಾಕಂದರೆ ನಾವು ಅವರನ್ನು ಮೇಲಕ್ಕೆತ್ತುವುದಲ್ಲ, ಅವರನ್ನು ನೋಡಿ ನಾವು ನಮ್ಮ ಬದುಕನ್ನು ಮೇಲಕ್ಕೆತ್ಕೊಳ್ಬೇಕು. ಜಲದ ಮತ್ತು ಕಾಡಿನ ಬದುಕನ್ನು ಪ್ರಕೃತಿಯ ಜೊತೆಗೆ ಬೆಸೆದುಕೊಂಡ ಬದುಕು ಅವರದ್ದು. ಎಲ್ಲಿ ನೀರು ಉಂಟೋ ಅಲ್ಲಿ ಅವರು ನಿಲ್ತಾರೆ, ಎಲ್ಲಿ ಕಾಡು ಉಂಟೋ ಅಲ್ಲಿ ಅವರು ನಿಲ್ತಾರೆ. ಯಾಕೆ ಕಾಡು ಬೇಕು ಅವರಿಗೆ ಅಂದರೆ ಅವರ ಬದುಕು ಬೆಳೆದು ಬಂದದ್ದೇ ಅದು ಒಂದು ಕಡೆ ನೆಲೆ ನಿಂತು ಅಲ್ಲಿ ಬದುಕನ್ನು ಒಂದು ಡೇರೆ ಕಟ್ಟಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದು ಮಾತ್ರ ಅಲ್ಲ, ಅವರು ಬೇಟೆ ಆಡಬೇಕು, ಹಣ್ಣು ಹಂಪಲು ತಿನ್ನಬೇಕು, ತಿನ್ನಲಿಕ್ಕೆ ಬೇಕಲ್ಲ, ಅದಕ್ಕೆ ಕಾಡು ಬೇಕು. ಎಲ್ಲಿ ಕಾಡು ಬೇಟೆ ಆಡಲಿಕ್ಕೆ ಪ್ರಾಣಿಗಳು ಕಡಿಮೆ ಆಯಿತೋ, ಕಡಿಮೆ ಆದಾಗ ಅವರು ಇನ್ನೊಂದು ಕಡೆಗೆ ಹೋಗ್ತಾರೆ. ಅದರಿಂದ ನೀರು ಮತ್ತು ಕಾಡು ಅವರ ಬದುಕಿನ ಜೊತೆಗೆ ಹಾಸುಹೊಕ್ಕಾಗಿರತಕ್ಕಂಥ ಒಂದು ಜನಾಂಗ ಇದು. ಆದ್ದರಿಂದ ಅವರಿಗೆ ಪ್ರಕೃತಿಯ ಜೊತೆಗೆ ಹೇಗೆ ಬದುಕಬೇಕು ಅಂತ ಗೊತ್ತಿದೆ. ನಾವು ಆಧುನಿಕರು ನಾಗರಿಕರಾಗ್ತಾ ಇರತಕ್ಕಂಥ ನಾವು ಪ್ರಕೃತಿಯನ್ನು ಹೇಗೆ ದೌರ್ಜನ್ಯ ಮಾಡೋದು, ನಾವು ಪ್ರಕೃತಿಯನ್ನು ಹೇಗೆ ಶೋಷಣೆ ಮಾಡುವುದು ಅಂತ ಕಲ್ತಿದ್ದೇವೆ. ಆದರೆ ಪ್ರಕೃತಿಯನ್ನು ಹೇಗೆ ಪ್ರಕೃತಿಯ ಜೊತೆಗೆ ತಾವೂ ಇದ್ದುಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಳ್ಬೇಕೆನ್ನುವುದನ್ನು ಅಲೆಮಾರಿಗಳು ಕಲ್ತಿದ್ದಾರೆ. ಅವರ ಜೀವನ ಕಥೆ ಈ ಕೃತಿ ಯಾಕೆ ಮುಖ್ಯ ಆಗುತ್ತೆ ಅಂದರೆ ಅಂತಹ ಒಂದು ಜೀವನ ಕ್ರಮವನ್ನು ಅದು ಪರಿಚಯಿಸ್ತದೆ. ಅದರಿಂದ ನಗರದಲ್ಲಿರತಕ್ಕಂಥ ನಾವು, ನಾಡಿನಲ್ಲಿರತಕ್ಕಂಥ ನಾವು ಅಲೆಮಾರಿಗಳಿಂದ ಕಲಿಯತಕ್ಕಂಥದ್ದು ಅನೇಕ ಇದೆ.
ಅವರ ಪ್ರಕೃತಿ ಪ್ರಿಯವಾದಂಥ ಬದುಕು ಅದು ನಮಗೆ ಆದರ್ಶ ಆಗಿದೆ. ಅಂತಹ ಆದರ್ಶಗಳನ್ನೆಲ್ಲ ಮುಂದಿನ ದಿನಗಳಲ್ಲಿ ವಿಸ್ತಾರವಾಗಿ ಅದರ ಕುರಿತು ಅಧ್ಯಯನ ನಡೆಯುವುದಕ್ಕೆ ಇದೊಂದು ಬೇಸಿಕ್ ಆದಂಥ ಒಂದು ಕೆಲಸ, ಒಂದು ಮೂಲಭೂತವಾದಂಥ ಕೆಲಸ. ಆದ್ದರಿಂದ ಇದು ಕೇವಲ ಅಲೆಮಾರಿಗಳ ಕೆಲವರ ಮಾಹಿತಿಗಳನ್ನು ಸಂಗ್ರಹಿಸಿದೆ ಎನ್ನುವುದು ಮಾತ್ರ ಅಲ್ಲ, ಮುಂದೊಂದು ದಿನ ನಮ್ಮ ಕರ್ನಾಟಕದಲ್ಲಿ ಅಲೆಮಾರಿಗಳ ಕುರಿತಾದಂಥ ಅಧ್ಯಯನಗಳು, ಸಂಶೋಧನೆಗಳು ಅದನ್ನು ವಿಸ್ತರಿಸಬೇಕಿದ್ರೆ ಈ ಕೃತಿಯನ್ನು ನೋಡದೆ ಒಬ್ಬ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಕೃತಿಗೆ ಒಂದು ಅತ್ಯಂತ ಮಹತ್ವದ ಒಂದು ಶೈಕ್ಷಣಿಕ ಮಹತ್ವ ಕೂಡ ಇದೆ ಈ ಕೃತಿಗೆ. ಈ ಎಲ್ಲ ಕಾರಣಗಳಿಗಾಗಿ ಬೇರೆ ಬೇರೆ ನೆಲೆಗಳಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟಿಯವರು ಈ ಕೃತಿಯ ಮೂಲಕ ನಮ್ಮ ಸಾಹಿತ್ಯ ಲೋಕವನ್ನು ಕೂಡ ಪ್ರವೇಶ ಮಾಡಿದ್ದಾರೆ. ಸಾಹಿತ್ಯ ಪರಿಷತ್ ಉಳ್ಳಾಲ ಘಟಕಕ್ಕಂತೂ ಅವರು ನಮ್ಮ ಘಟಕದ ಪ್ರತಿನಿಧಿ ಎನ್ನುವುದು, ನಮ್ಮ ಪದಾಧಿಕಾರಿ ಎನ್ನುವುದು ನಮಗೆ ಅತ್ಯಂತ ಸಂಭ್ರಮದ ಸಂಗತಿ. ಅವರನ್ನು ಅಭಿನಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಧನಂಜಯ ಕುಂಬಳೆ ಅವರಿಗೆ. ಅವರು ಹೇಳಿದ ಹಾಗೆ ಮೂಲದಲ್ಲಿ ನಾವೆಲ್ಲ ಅಲೆಮಾರಿಗಳೇ. ಈಗ ನಾಗರಿಕತೆ ಬೆಳೆದಿದೆ. ಈಗ ಮೊಹೆಂಜದಾರೋ, ಹರಪ್ಪ ಅಲ್ಲಿ ನಾಗರಿಕತೆಯನ್ನು ನಾವು ಓದಿದರೆ ಅವರು ನೀರಿದ್ದಲ್ಲಿ ನಿಲ್ತಾರೆ, ಕಾಡು ನೆಲ ಇದ್ದಲ್ಲಿ ಕೃಷಿ ಭೂಮಿ ಮಾಡ್ತಾರೆ. ಈಗ ಬೆಂಕಿ ಆವಿಷ್ಕಾರ ಆಯಿತು, ಆಮೇಲೆ ಅದನ್ನು ಬೇಯಿಸದಿರಲಿಕ್ಕೆ ಕಲ್ತರು. ಹೀಗೆ ನಾಗರಿಕತೆ ಬೆಳ್ಕೊಂಡು ಹೋದದ್ದು. ಆದರೆ ಕೆಲವರು ಅದೇ ಸ್ಥಿತಿಯಲ್ಲಿ ಈಗಲೂ ಇರುವುದನ್ನು ಗಮನಿಸಿ ಬಹುಶಃ ಈ ಒಂದು ಅಲೆಮಾರಿ ಜನಾಂಗದ ಒಂದು ಒಕ್ಕೂಟದ ರಚನೆ ಆಗಿದೆ. ಅದಕ್ಕೆ ಬೇಕಾದ ಹಾಗೆ ಅಭಿವೃದ್ಧಿ ನಿಗಮ ಆಗಿದೆ. ಅದು ಮುಂದೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ದಿಕ್ಸೂಚಿಯಾಗಿ ಈ ಕೃತಿ ಇದೆ ಎನ್ನುವುದು ಬಹಳ ಮುಖ್ಯ. ಅವರಿಗೆ ಧನ್ಯವಾದಗಳು. ಈಗ ನಮ್ಮೊಂದಿಗೆ ಡಾಕ್ಟರ್ ಕೇಶವನಾಥ್ ಅವರಿದ್ದಾರೆ. ಮೀನುಗಾರಿಕಾ ಕಾಲೇಜಿನ ಪ್ರಾಂಶುಪಾಲರಾಗಿ ಅವರು ಇದೀಗ ಈ ಜಿಲ್ಲಾ ಮಟ್ಟದ ಅಲೆಮಾರಿ ಒಕ್ಕೂಟದ ಒಬ್ಬರು ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ಎರಡು ಮಾತು. ರವೀಂದ್ರ ಶೆಟ್ಟಿ ಅವರು ಅಲೆಮಾರಿ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರಾದಾಗ ಒಂದು ಮಾತು ಕೇಳಿ ಬರ್ತಾ ಇತ್ತು. ಅದಂತ ಹೇಳಿದರೆ 46 ಜಾತಿಗಳ ನಿಗಮ ಮಾಡಿದ್ದೇನಿದೆ ಅದರ ಅಧ್ಯಕ್ಷರನ್ನಾಗಿ ಈ 46 ಜಾತಿಯೊಳಗೆ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕಾಗಿತ್ತು, ಹೊರಗಿನವರನ್ನು ಯಾಕೆ ಮಾಡಬೇಕಾಗಿತ್ತು ಅಂತ. ಅವರ ಕಾರ್ಯವೈಖರಿಯನ್ನು ನೋಡ್ತಾ 5-6 ತಿಂಗಳ ನಂತರ ಇದು ಬದಲಾಗಿ ನಮ್ಮ ನಿಗಮಕ್ಕೆ ನಮ್ಮ ಜನಾಂಗದವರೇ ಬಂದಿದ್ದರೂ ಕೂಡ ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ಅವರ ನಿಷ್ಠೆ ಎಷ್ಟು ಮಟ್ಟಿಗಿದೆ ಅಂತೇಳಿದರೆ ಈಗಾಗಲೇ ನೀವೆಲ್ಲರ ವರ್ಣನೆಯನ್ನು ಕೇಳಿದ್ರಿ. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿದ 2 ದಿವಸದಲ್ಲಿ ಅವರು ಜಿಲ್ಲಾ ಮಟ್ಟದ ಪ್ರವಾಸಗಳನ್ನು ಪ್ರಾರಂಭ ಮಾಡಿದರು. ಎಲ್ಲಿ ಅವರು ಭಾಷಣ ಮಾಡ್ತಾಯಿದ್ರು ಆವತ್ತು ಲೆಕ್ಕ ಕೊಡ್ತಾಯಿದ್ರು, ಇವತ್ತು 18 ಜಿಲ್ಲೆ ಆಯಿತು, ನಾಳೆ 19ನೇ ಜಿಲ್ಲೆ, ಇಂಥ ಕಡೆಗೆ ಹೋಗ್ತಾ ಇದ್ದೇನೆ ಅಂತ. ಈ ಮಾತು ಕೇಳ್ತಾ 1 ವರ್ಷ 1.5 ವರ್ಷದಲ್ಲಿ ಅವರ ಅಧಿಕಾರಾವಧಿ ಏನಿತ್ತು ಅಷ್ಟರಲ್ಲಿ ಎಲ್ಲ ಜಿಲ್ಲೆಗಳನ್ನು ಪ್ರವಾಸ ಮಾಡಿ, ಪ್ರಕಾಶ್ ಅವರು ಹೇಳಿದ ಹಾಗೆ ಎಂಥ ದುರ್ಗಮ ಪ್ರದೇಶದಲ್ಲಿದ್ದರೂ ಕೂಡ ಈ 46 ಜಾತಿಯ ಜನರನ್ನು ಹೋಗಿ ಭೇಟಿಯಾಗಿ ಅವರ ಸ್ಥಿತಿಗತಿಗಳನ್ನು ಅರಿತುಕೊಂಡು ಅದೇ ರೀತಿಯಲ್ಲಿ ಅವರಲ್ಲಿರ್ತಕ್ಕಂತಹ ಕಲೆಗಳ ಪ್ರತಿಭೆಗಳ ಬಗ್ಗೆ ಕೂಡ ಅಧ್ಯಯನ ಮಾಡಿದ್ದಾರೆ. ಆ ಒಂದು ಅವರ ಅಧ್ಯಯನದ ರೂಪವಾಗಿ ಈ ವರ್ಷ ಜನವರಿಯಲ್ಲಿ ಬೆಂಗಳೂರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏನು ಕಾರ್ಯಕ್ರಮ ಮಾಡಿದರು, ಕಲೋತ್ಸವ ಅಂಥೇಳಿ, ಅದರಲ್ಲಿ ಸಾಕಷ್ಟು ಜನ ಯುವ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡಿದರು. ಕುಕ್ಕೊಳ್ಳಿಯವರು ಹೇಳಿದರು ಅವರ ಪಕ್ಷನಿಷ್ಠೆ ಅಂತ. ನನಗನ್ನಿಸ್ತದೆ ಪಕ್ಷನಿಷ್ಠೆಗಿಂತ ಅವರು ಈ 46 ಜಾತಿಗಳ ಬಗ್ಗೆ ಏನು ನಿಷ್ಠೆ ಇಟ್ಟಿದ್ದಾರೆ ಅದು ವಿಶೇಷ. ನಾವೆಲ್ಲರೂ ಅವರಿಗೆ ಆಭಾರಿಯಾಗಿದ್ದೇವೆ. ಅವರು 1.5 ವರ್ಷದಲ್ಲಿ ಮಾಡಿದಂಥ ಕೆಲಸವನ್ನು ಬಹುಶಃ ಹೊಸಬರು ಬಂದವರಿಗೆ 1 ದಶಕದಲ್ಲಿ ಮಾಡಲಿಕ್ಕೂ ಸಾಧ್ಯ ಆಗಲಿಕ್ಕಿಲ್ಲ. ಅವರು ಮಾಜಿ ಆಗಿದ್ದರೂ ಕೂಡ ನಮಗೆ ಅವರು ಮಾಜಿ ಅಂತ ಅನ್ನಿಸ್ತಾ ಇಲ್ಲ. ಅವರು ಯಾವಾಗಲೂ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ದೂರದ ಬೆಂಗಳೂರು, ಬೆಳಗಾಂ, ಮೈಸೂರು ಮುಂತಾದ ಕಡೆಗಳಿಂದ ಅಲೆಮಾರಿ ಜನಾಂಗದವರು ಏನು ಬಂದಿದ್ದಾರೆ ಇದೇ ತೋರಿಸ್ತದೆ ಅವರು ನಮಗೋಸ್ಕರ ಎಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಮಾಜಿ ಆದರೂ ಕೂಡ ಇನ್ನೂ ಕೂಡ ಹಾಲಿಗಿಂತ ಜಾಸ್ತಿ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವರೇ ಯೋಗಿ ಜನಾಂಗದ ಒಬ್ಬ ಹುಡುಗಿಗೆ 620 ಅಂಕ ಬಂದಾಗ ಮುಂದಿನ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತೇನೆ ಅಂತೇಳಿ ವಾಗ್ದಾನ ಮಾಡಿದ ಪ್ರಕಾರ ಏನು ಮಾಡಿದ್ದಾರೆ ಅದೇ ತೋರಿಸ್ತದೆ. ಅವರು ಮಾಜಿ ಆದರೂ ಕೂಡ ಹಾಲಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಏನು ಕಮಿಟ್ಮೆಂಟ್ ಇದೆ ಅದನ್ನು ಮಾಡ್ತಾನೇ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಒಕ್ಕೂಟದ ಅಧ್ಯಕ್ಷರಾಗಿ, ಅವರ ಅಧ್ಯಕ್ಷರಾಗಿ ನಮ್ಮನ್ನೆಲ್ಲ ಹುರಿದುಂಬಿಸ್ತಾ ಹೆಚ್ಚಿನ ಕಾರ್ಯಗಳಾಗುವ ಹಾಗೆ, ಅದೇ ರೀತಿಯಲ್ಲಿ ಈ ಜನಾಂಗಗಳ ಪೈಕಿ ಕೆಲವು ಜನಾಂಗಗಳ ಕುಲ ಅಧ್ಯಯನ ಆಗಿದೆ. ಕೆಲವು ಜನಾಂಗಗಳ ಕುಲದ ಬಗ್ಗೆ ಅಧ್ಯಯನ ನಡೆದಿದೆ.
ಇಲ್ಲಿ ಸುವರ್ಣರು ಕೂಡ ಇದ್ದಾರೆ. ಅವರಿಬ್ಬರು ಈ ರಿಪೋರ್ಟಲ್ಲಿ ಏನಿದೆ ಅದನ್ನು ಸರ್ಕಾರ ಅನುಸರಿಸುವ ಹಾಗೆ ಮಾಡಬೇಕು ಅಂತೇಳಿ ಅವರನ್ನು ಕೇಳಿಕೊಳ್ಳುತ್ತಾ, ಈ ಸಂದರ್ಭದಲ್ಲಿ ರವೀಂದ್ರ ಶೆಟ್ಟಿ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಕ್ಕೆ ಅವರನ್ನು ಅಭಿನಂದಿಸುತ್ತಾ, ನನಗೆ ಇಲ್ಲಿ 2 ಮಾತುಗಳನ್ನಾಡುವ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಕೇಶವನಾಥ್ ಅವರಿಗೆ. ನಮ್ಮ ಜೊತೆ ಅಲೆಮಾರಿ ಆಯೋಗದ ಜಿಲ್ಲಾ ಮಟ್ಟದ ಸದಸ್ಯರು ಅನಂತಕೃಷ್ಣ ಇದ್ದಾರೆ, ಅವರು ಮಾತಾಡೋದಿಲ್ಲ ಅಂತ ಹೇಳಿದರು. ಈಗ ಅಧ್ಯಕ್ಷರ ಭಾಷಣಕ್ಕೆ ಮೊದಲು ನಮ್ಮ ರವೀಂದ್ರ ಹಳೇಕಾಳ್ ಅವರಿದ್ದಾರೆ, ಅವರೆರಡು ಮಾತಾಡಬೇಕು ಅಂತ ನಾನು ವಿನಂತಿಸ್ತೇನೆ. ಮುಖ್ಯವಾಗಿ ಯಾಕೆ ಅಂತಂದರೆ, ಒಂದು ಹರಿಕೃಷ್ಣ ಪುನರೂರು ಅಂತ ಹಿರಿಯರನ್ನು ಇಲ್ಲಿ ಕೂತುಗೊಳಿಸಿ ನಾವು ಸುದೀರ್ಘವಾಗಿ ಮಾತನಾಡುವಂತ ಇಲ್ಲ. ಆದರೂ ಕೂಡ ಮುಖ್ಯವಾಗಿ ಬಹಳ ಸುಂದರವಾದಂಥ ಒಂದು ಕಾರ್ಯಕ್ರಮ, ಔಚಿತ್ಯಪೂರ್ಣವಾದ ಕಾರ್ಯಕ್ರಮ, ಅರ್ಥಪೂರ್ಣವಾದಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಇದೀಗ ಕನ್ನಡ ಸಾಹಿತ್ಯ ಈ ಒಂದು ಸಂಘಟನೆಯನ್ನು ಪ್ರತಿ ಗ್ರಾಮಕ್ಕೂ ಮುಟ್ಟಿಸಿದಂಥ ಒಂದು ಕೀರ್ತಿಗೆ ಪಾತ್ರರಾದವರು ನಮ್ಮ ಶ್ರೀನಾಥ್ರವರು, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀನಾಥ್ರವರು. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಿಡುಗಡೆ, ಈ ಒಂದು ಪುಸ್ತಕವನ್ನು ಕೃತಿಯನ್ನು ಬಿಡುಗಡೆ ಮಾಡಿದವರು ಹರಿಕೃಷ್ಣ ಪುನರೂರವರು. ನಮ್ಮ ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು ಮಾಡಿದಂತಹ ಕೆಲಸ ಅದು ಅದ್ಭುತವಾದಂಥದ್ದು. ಅಷ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಹೋರಾಟದ ರೀತಿಯಲ್ಲಿ ಅದನ್ನು ಮಾಡಿ ಇಡೀ ನಾಡಿನುದ್ದಕ್ಕೂ ಕನ್ನಡ ಸಾಹಿತ್ಯ ಪರಿಷತ್ತು ಅಂದರೆ ಏನು ಎನ್ನುವುದನ್ನು ತೋರಿಸಿಕೊಟ್ಟವರು ಅವರು. ಇಂದು ಕೃತಿಯನ್ನು ಬಿಡುಗಡೆ ಮಾಡಿದ್ದಂಥದ್ದು ಮತ್ತೊಂದು ವಿಶೇಷತೆ. ಇನ್ನೊಂದು, ಈ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಂಥ ಜನ ಇದ್ದಾರಲ್ಲ, ಯಾರು ನಮ್ಮ ಭಾಸ್ಕರ ಕುಕ್ಕೊಳ್ಳಿಯವರು, ಎಲ್ಲ ಕ್ಷೇತ್ರ, ಅದು ಯಕ್ಷಗಾನ ಇರ್ಬೋದು, ಸಾಹಿತ್ಯ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆ ಪ್ರತಿಭಾನ್ವಿತರವರು, ಅವರು ಕಾರ್ಯಕ್ರಮ ನಿರ್ವಹಿಸ್ತಾ ಇರುವಂಥದ್ದು. ಅದು ಮತ್ತೊಂದು ವಿಶೇಷತೆ ಅಂತಂದರೆ, ಇಲ್ಲಿ ಅದು ನಮ್ಮ ರವೀಂದ್ರ ಶೆಟ್ಟಿಯವರ ಒಂದು ನೇತೃತ್ವದಲ್ಲಿ ವಿದ್ಯಾರತ್ನ ಈ ಒಂದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇರುವಂಥದ್ದು ಎಲ್ಲ ರೀತಿಯ ಒಂದು ವಿಶೇಷತೆಗಳನ್ನು ಹೊಂದಿರತಕ್ಕಂಥ ಒಂದು ಕಾರ್ಯಕ್ರಮ. ಮತ್ತು ರವೀಂದ್ರ ಶೆಟ್ಟಿಯವರು ಏನು ಮಾಡಿದರೂ ಕೂಡ ಅದಕ್ಕೆ ಒಂದು ವಿಶೇಷತೆ ಇದ್ದೇ ಇರ್ತದೆ. ಒಂದು, ಅವರು ಜನ್ಮ ಕೊಟ್ಟಂತಹ ತಾಯಿಗೆ ಪ್ರಾಧಾನ್ಯ ಕೊಡುವಂತಹ ವ್ಯಕ್ತಿ, ವಿದ್ಯೆ ಕೊಡುವಂತಹ ಅಧ್ಯಾಪಕರಿಗೆ, ಗುರುಗಳಿಗೆ ಪ್ರಾಧಾನ್ಯತೆಯನ್ನು ಕೊಡುವಂಥ, ಗೌರವವನ್ನು ಕೊಡತಕ್ಕಂಥ ಒಬ್ಬ ವ್ಯಕ್ತಿ ಅಂತ. ಅದೇ ರೀತಿಯಲ್ಲಿ ತಮ್ಮ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥ ಯಾರು ಧರ್ಮಪತ್ನಿ ಇದ್ದಾರೆ ಸೌಮ್ಯ, ಅವರನ್ನು ಯಾವಾಗಲೂ ಗೌರವಿಸ್ತಕ್ಕಂಥ ಒಬ್ಬ ವ್ಯಕ್ತಿ, ಸ್ನೇಹಿತೆ ಮಾತ್ರ ಅಲ್ಲ, ಪತ್ನಿ ಮಾತ್ರ ಅಲ್ಲ, ಗೌರವಿತವಾಗಿ ನೋಡ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರು ಈ ಕೃತಿಯನ್ನು ರಚಿಸಿ ಅದನ್ನು ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಕೂಡ ಮತ್ತೊಂದು ವಿಶೇಷತೆ. ಈ ಕೃತಿಯಲ್ಲಿ ಮುಖ್ಯವಾಗಿ ಅಲೆಮಾರಿ, ಅರೆ ಅಲೆಮಾರಿ. ಮೊದಲೆಲ್ಲ ಅಲೆಮಾರಿ ಅಂದರೆ ಎಂಥದ್ದು ಅಂತ, ಅಲೆಮಾರಿ ಅಂದರೆ ಏನು ಅಂತಲೇ ನಮಗೆ ಗೊತ್ತಿರಲಿಲ್ಲ. ರವೀಂದ್ರ ಶೆಟ್ಟಿಯವರು ಅಧ್ಯಕ್ಷರಾಗುವ ಸಮಯದಲ್ಲಿ ಎಂಥದಪ್ಪ, ನಾನು ಅವರ ಅಧ್ಯಕ್ಷರಾಗಿ ಆದರು ಅಂತ ಇದರಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇರುವಾಗ ನನಗೆ ಅನಿಸ್ತು, ಯಾಕಪ್ಪ ಇವರನ್ನು ಅಲೆಮಾರಿ ಅಧ್ಯಕ್ಷರು ಮಾಡಿದರು ಅಂತ. ಮತ್ತೆ ನೋಡುವಾಗ ಅದಕ್ಕೆ ವಿಶೇಷ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಂತಂದರೆ ಅದೊಂದು, ಅದರ ಒಂದು ಸೇವೆ ಮಾಡುವುದೇ ದೊಡ್ಡ ಸೌಭಾಗ್ಯ ಅಂತ ನಾನು ಕಂಡಿತು. ಆ ಒಂದು ಸೌಭಾಗ್ಯವನ್ನು ಅವರು ಉಳಿಸಿಕೊಂಡಿದ್ದಾರೆ, ಅದು ಬಹಳ ಸಂತೋಷಕರವಾದಂಥ ಒಂದು ವಿಚಾರ. ಮತ್ತೊಂದು ರೀತಿಯಲ್ಲಿ ಈಗ ಅಧಿಕಾರ ಇಲ್ಲದಿದ್ದರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವರ ಒಂದು ಕೆಲಸ ಕಾರ್ಯ ಇನ್ನೂ ಕೂಡ ಅದು ನಿಲ್ಲಬಾರ್ದು. ಅದೊಂದು ಕೃತಿಯ ಮೂಲಕ ಏನಾಗಬೇಕು, ನಮ್ಮ ಸಮಾಜಕ್ಕೆ ತೋರಿಸುವಂಥ ಒಂದು ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ಈ ಕೃತಿಯನ್ನು ನೋಡಿಕೊಂಡು ಆ ಜನಾಂಗದ ಅಭಿವೃದ್ಧಿಗೆ ಎಲ್ಲ ಜನಗಳು ಶ್ರಮಿಸಬೇಕು ಎನ್ನುವಂಥ ಒಂದು ಸದುದ್ದೇಶದಿಂದ ಈ ಕೃತಿಯನ್ನು ಅವರು ರಚಿಸಿದ್ದಾರೆ. ಆದ ಕಾರಣ ಅವರು ಈ ಒಂದು ಕೆಲಸವನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಒಂದು ವಿಶೇಷತೆ. ಈ ರೀತಿಯಲ್ಲಿ ಎಲ್ಲ ಗುರು ಹಿರಿಯರನ್ನೆಲ್ಲ ಸೇರಿಸಿಕೊಂಡು, ಬಂಧು ವರ್ಗದವರನ್ನು ಸೇರಿಸಿಕೊಂಡು, ತಮ್ಮ ಆಪ್ತರನ್ನು ಸೇರಿಸಿಕೊಂಡು ಈ ಕೃತಿಯನ್ನು ಬಿಡುಗಡೆ ಮಾಡಿದ್ದು ಮಾತ್ರ ಅಲ್ಲ, ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅವರು ಮಾಡತಕ್ಕಂಥ ಏನೇನು ಒಳ್ಳೆಯ ಕೆಲಸಗಳಿದೆ ಅದಕ್ಕೆ ಎಲ್ಲ ನಾವು ಆರಾಧಿಸಿಕೊಂಡು ಬಂದಂಥ ಯಾವ ದೇವರುಗಳೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಅವರಿಗೆ ಸಂಪೂರ್ಣವಾದಂಥ ಅನುಗ್ರಹವನ್ನು ಅವರಿಗೆ ಕೊಡಲಿ. ಅವರು ದೀರ್ಘಾಯುಷ್ಯಾಗಿ ಬದುಕಿ ಇನ್ನಷ್ಟು ಸಮಾಜದ, ದೇಶದ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಸೌಭಾಗ್ಯ ಅವರ ಪಾಲಿಗೆ ಒದಗಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶೀರ್ವಾದಿಸುತ್ತಾ ಹಾರೈಸ್ತಾ ನನ್ನ ಮಾತು ತಿಳಿಸ್ತೇನೆ. ನಮಸ್ಕಾರ. ಶುಭಾಶೀರ್ವಾದ ಮಾತುಗಳನ್ನಾಡಿದ್ದಾರೆ ರವೀಂದ್ರಯ್ಯವರಿಗೆ ಧನ್ಯವಾದಗಳು. ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಡಾಕ್ಟರ್ MP ಶ್ರೀನಾಥ್ ಅವರು ವಹಿಸಿಕೊಂಡಿದ್ದಾರೆ. ಅವರು ಗೆದ್ದದ್ದು ಮೊನ್ನೆ ಚುನಾವಣೆಯಲ್ಲಿ. ಆದರೆ
ಯಾವುದೇ ಸಾಹಿತಿ ಅಥವಾ ಸಾಹಿತ್ಯ ಪರಿಚಾರಕರಿಗೆ ಪಕ್ಷ ಪಂಗಡ ಅಂತ ಇಲ್ಲ. ಅವರು ಇರುವುದು ಉಜಿರೆಯಲ್ಲಿ, ಆದರೆ ಜಿಲ್ಲಾದ್ಯಂತ ಸಂಚಾರ ಮಾಡಿಕೊಂಡು ತಿಂಗಳಿಗೆ 2-3 ಕಾರ್ಯಕ್ರಮಗಳು ಮಾಡಿಯೇ ಮಾಡ್ತಾರೆ. ಮೊನ್ನೆ ಒಂದು ಗಡಿನಾಡ ಉತ್ಸವ ಬಹಳ ಯಶಸ್ವಿಯಾಗಿ ಅವರು ಮಾಡಿದರು. ಹಾಗೆ ದಿನನಿತ್ಯ ಓಡಾಡುತ್ತಾ ಕೆಲಸಗಳನ್ನು ಮಾಡ್ತಾ ಇರುವಂಥ ಒಬ್ಬರು ಉತ್ಸಾಹಿಗಳು. ಅವರ ಅಧ್ಯಕ್ಷ ಸ್ಥಾನದಿಂದ 2 ಮಾತಾಡಬೇಕು ಅಂತ ಅವರು ನಾನು ವಿನಂತಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ 1.5 ವರ್ಷದಿಂದ ಇಲ್ಲಿಯವರೆಗೆ 300ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ, ಹಾಗೆ ಹಿರಿಯ ಸಾಹಿತಿಗಳಿಗೆ, ಹೀಗೆ ಬೇರೆ ಬೇರೆ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಕಳೆದ 1 ತಿಂಗಳ ಹಿಂದೆ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅನಾರೋಗ್ಯದಲ್ಲಿರುವ ಸಾಹಿತಿಗಳ ಮನೆ ಭೇಟಿ ನೀಡಿದೆವು. ನಾವು ಅವರನ್ನು ಹೋಗಿ ಮಾತನಾಡಿಸುವ ಸಂದರ್ಭದಲ್ಲಿ ನಮ್ಮನ್ನು ಇಲ್ಲಿವರೆಗೆ ಯಾರೂ ನಮ್ಮ ಮನೆಗೆ ಬರಲಿಲ್ಲ, ಸಾಹಿತ್ಯ ಪರಿಷತ್ತಿನವರು ನೀವು ಬಂದಿದ್ದೀರಿ, ನನ್ನ ಆಯುಷ್ಯ 1-2 ವರ್ಷ ಹೆಚ್ಚಾಗ್ತದೆ, ಹೆಚ್ಚಾಗಿದೆ ಎಂಬ ಮಾತನ್ನು ಹೇಳಿದರು. ಇದು ನಮಗೆ ಒಂದು ಧನ್ಯತಾ ಭಾವ ಅಂತೇಳಿ ನನಗೆ ಕಂಡಿತು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಅನಾರೋಗ್ಯದಲ್ಲಿರುವಂಥ ಸಾಹಿತಿಗಳ ಎಲ್ಲ ತಾಲೂಕಿನಲ್ಲಿ ಕೂಡ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ. ನಮ್ಮ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಇಲ್ಲಿದ್ದಾರೆ. ಭಾಳಷ್ಟು ಕಾರ್ಯಕ್ರಮಗಳನ್ನು ಕೂಡ ಮಾಡಿದರು, ವಿದ್ಯಾರ್ಥಿಗಳಿಗೆ ಮಾಡಿದರು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ನಾವು ತಲಪಾಡಿಯ ಹತ್ತಿರ ವಿಶ್ವಾಸ ಆಡಿಟೋರಿಯಂನಲ್ಲಿ ಗಡಿನಾಡ ಕನ್ನಡ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದೆವು. ಅದರ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿದ್ದರು. ಆಗಸ್ಟ್ 20ನೇ ತಾರೀಕು ನಾವಲ್ಲಿ ಮೊದಲ ಸಭೆ ಮಾಡುವ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ಅಲೆಮಾರಿ ಜೀವನ ಪುಸ್ತಕ ಈಗಾಗಲೇ ನಾನು ಬರೆದಿದ್ದೇನೆ ಅಂತೇಳಿ. ಆಗ ನಾನು ಹೇಳಿದೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅದನ್ನು ಬಿಡುಗಡೆಯ ಕಾರ್ಯಕ್ರಮ ಇಟ್ಟುಕೊಳ್ಳುವ ಅಂತೇಳಿ. ನಾನು ಅವರು ಬಹುಶಃ ಇದು 1-2 ತಿಂಗಳ ನಂತರ ಅವರು ಹೇಳ್ಬೋದು ಅಂತೇಳಿ ತಿಳ್ಕೊಂಡಿದ್ದೆ. ಆದರೆ ನಮ್ಮ ಗಡಿನಾಡ ಉತ್ಸವ ಮೊನ್ನೆ 26 ತಾರೀಕು ಕಳೆದ ನಂತರ ಕೂಡಲೇ ನನಗೆ ಫೋನ್ ಮಾಡಿ ಹೇಳಿದರು, ನಾಳ್ದು ಶುಕ್ರವಾರವೇ ಈ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದರು. ನಾನು ಹೇಳಿದೆ, ಆರಂಭದಲ್ಲಿ ಹೇಳಿದರು ಅದು ವಿದ್ಯಾರತ್ನ ಸಂಸ್ಥೆಯಲ್ಲಿ ಆಗಬೇಕು. ನಾನು ಆಗ ಅವರಲ್ಲಿ ಒಂದು ಮಾತು ಹೇಳಿದೆ, ವಿದ್ಯಾರತ್ನ ಸಂಸ್ಥೆ ಹೌದು, ಆದರೆ ಮಂಗಳೂರಿನವರಿಗೆ ಅಲ್ಲಿ ಬರಲಿಕ್ಕಾಗೋದಿಲ್ಲ, ನಾನು ಲಾ ಕಾಲೇಜಿನಲ್ಲಿ ಇಡುವನು ಅಂತೇಳಿ. ನೋಡಿ, ಬಹುಶಃ ಅವರ ಮನಸ್ಸಿನಲ್ಲಿ ಇಲ್ಲಿ ಆಗಬೇಕು ಅಂತಿತ್ತು, ಬಹುಶಃ ಅದೇ ರೀತಿ ಆಯಿತು. ನಾನು ಸುಮಾರು 70 ಕಾರ್ಯಕ್ರಮಗಳು ನಮ್ಮ ಜಿಲ್ಲಾ ವತಿಯಿಂದ ಕಾರ್ಯಕ್ರಮಗಳಾಗಿದೆ. ಬೇರೆ ಬೇರೆ ತಾಲೂಕಿನವರು ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ. ಆದರೆ ಜಿಲ್ಲಾ ಕಾರ್ಯಕ್ರಮಗಳನ್ನು ಮಾಡುವಾಗ ನಮಗೆ ಪ್ರತಿ ಕಾರ್ಯಕ್ರಮದಲ್ಲೂ ಒತ್ತಡಗಳಿರ್ತದೆ. ಬ್ಯಾನರ್ ಕಟ್ಟಬೇಕು, ಜನರು ಬರ್ತಾರಾ ಇಲ್ವಾ ಅಂತೇಳಿ. ಬಹುಶಃ 71ನೇ ಕಾರ್ಯಕ್ರಮದಲ್ಲಿ ಯಾವುದೇ ಒತ್ತಡ ಇಲ್ಲದೆ ಬಂದ ಕಾರ್ಯಕ್ರಮ ಇದ್ದರೆ ಅದು ಇಲ್ಲಿಯ ಕಾರ್ಯಕ್ರಮ. ಸೀದಾ ನಾನು ಇಲ್ಲಿ ಕೈ ಬೀಸಿಕೊಂಡೇ ಬಂದದ್ದು, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನನಗೆ ಯಾವ ಒತ್ತಡ ಕೂಡ ಬರಲಿಲ್ಲ, ಇಲ್ಲಿ ಜನ ಬರ್ತಾರಾ, ವ್ಯವಸ್ಥೆ ಆಗಿದೆ. ನಾನು ಅವರಲ್ಲಿ ಕೂಡ ಕೇಳಲಿಕ್ಕೆ ಹೋಗಲಿಲ್ಲ. ಎಲ್ಲ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು. ನಮ್ಮ ಇಲ್ಲಿ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಆಜೀವ ಸದಸ್ಯರ ಸಂಖ್ಯೆ ಬಹುಶಃ ಇಡೀ ರಾಜ್ಯದಲ್ಲಿ ಅತಿ ಕಡಿಮೆ ಇರುವ ಸಂಖ್ಯೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆ, ಮತ್ತೊಂದು ಉಡುಪಿ ಜಿಲ್ಲೆ. 4500 ಮಂದಿ ಇದ್ದಾರೆ. ಅದರಲ್ಲಿ ನೇತ್ರಾವತಿ ನದಿಯ ಈ ಕಡೆ ತೊಕ್ಕೊಟ್ಟು, ಉಳ್ಳಾಲ, ದೇರಳಕಟ್ಟೆ ಈ ಕಡೆ ಇದ್ದರೆ ಅದನ್ನು ಮಾಡಿದವರು ಬಹುಶಃ ರವೀಂದ್ರ ಶೆಟ್ಟಿ ಇರ್ಬೋದು. ಅಂದರೆ ಇಲ್ಲಿ ಅವರು ಆ ಸಾಹಿತ್ಯ ಸದಸ್ಯರನ್ನು ಕೂಡ ಅವರು ಮಾಡಿದರೆ. ನಾನು ಚುನಾವಣೆಗೆ ನಿಂತಾಗ ಅವರನ್ನು ಕೂಡ ನಾನು ಆಗಾಗ ಸಂಪರ್ಕ ಮಾಡ್ತಾ ಇದ್ದೆ. ಆಗ ಅವರು ಹೇಳ್ತಾ ಇದ್ರು, ನಾನು ಬಿಜಾಪುರದಲ್ಲಿದ್ದೇನೆ, ನಾನು ಗುಲ್ಬರ್ಗದಲ್ಲಿದ್ದೇನೆ, ಇದೇ ಮಾತು ಹೇಳ್ತಾ ಇದ್ರು. ಆದರೆ ಒಂದು ದಿವಸ ಕೂಡ ಅವನನ್ನು ನನಗೆ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ಅವರು ಇಲ್ಲಿ ರೋಟರಿ ಕ್ಲಬ್ಬಿನಲ್ಲಿ ಇದ್ದು ಕೂಡ ಬಹಳ ಒಳ್ಳೆಯ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ನಮ್ಮ ಧನಂಜಯ ಕುಂಬ್ಳೆ ಅವರು ಹೇಳಿದರು, ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದರು.
ಇದೊಂದು ಆಕರ ಗ್ರಂಥ ಅಂತೇಳಿ. ಬಹುಶಃ ಇನ್ನು ಮುಂದೆ ಯಾರಾದರೂ PhD ಅಥವಾ ಸಂಶೋಧನೆ ಮಾಡುವವರು ಇದ್ದರೆ ಈ ಪುಸ್ತಕವನ್ನು ಆಕರ ಗ್ರಂಥವನ್ನಾಗಿ ಬಳಸಿಕೊಳ್ಬೋದು. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಬಳಸಿಕೊಳ್ಳುವುದಕ್ಕಿಂತಲೂ ಮುಖ್ಯವಾಗಿ ರವೀಂದ್ರ ಶೆಟ್ಟಿ ಅವರನ್ನೇ ಸಂದರ್ಶನ ಮಾಡ್ಬೋದು. ಅಷ್ಟು ವಿಷಯ ಇದೆ. ಬಹುಶಃ ಒಂದು 2-3 PhDಗೆ ಬೇಕಾಗುವಷ್ಟು ವಿಷಯ ಅವರಲ್ಲಿ ಇರ್ಬೋದು, ಪ್ರಕಾಶನಲ್ಲಿ ಕೂಡ ಇರ್ಬೋದು. ಅಷ್ಟು ವಿಷಯಗಳಿದೆ. ಮುಂದಿನ ಸಂಶೋಧಕರಿಗೆ ಇದೊಂದು ಒಳ್ಳೆಯ ವಿಷಯ ಕೂಡ ಆಗ್ಬೋದು ಅಂತೇಳಿ ನನ್ನ ನಂಬಿಕೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿಶೇಷವಾಗಿ ಈ ಕೃತಿ ಬಿಡುಗಡೆ, ಪುಸ್ತಕ ಬಿಡುಗಡೆಗೆ ವಿಶೇಷವಾದ ಪ್ರಾಧಾನ್ಯತೆ ಕೂಡ ಕೊಡ್ತಾ ಬಂದಿದ್ದೇವೆ. ನಾವು ಕಳೆದ 1-2 ವರ್ಷದಲ್ಲಿ ನಾನು ಗಮನಿಸ್ತಾ ಬಂದಿದ್ದೇನೆ. ನಾನು ಕೂಡ ಅದರಲ್ಲಿ ಭಾಗವಹಿಸಿದ್ದೇನೆ. 200ಕ್ಕಿಂತಲೂ ಹೆಚ್ಚು ಪುಸ್ತಕ ಬಿಡುಗಡೆ ಆಗಿದೆ. ಮೊನ್ನೆ ನಮ್ಮ ಉಜಿರೆಯಲ್ಲಿ ಅರಿಪಾಡಿ ಕಾಂಪ್ಲೆಕ್ಸ್ನಲ್ಲಿ 8 ಪುಸ್ತಕ ಬಿಡುಗಡೆ ಆಯಿತು. ನಮ್ಮ ಟೌನ್ ಹಾಲಿನಲ್ಲಿ ಗಾರಿ ಅಕಾಡೆಮಿಯಿಂದ 10 ಪುಸ್ತಕ ಬಿಡುಗಡೆ ಆಯಿತು. ಬಹಳ ಒಂದು ಸಂತೋಷದ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ ಕಾದಂಬರಿ ಬರೀಲಿಕ್ಕೆ. ಅತುಲು ದಾಮನೆ ಅಂತೇಳಿ 400 ಪುಟದ ಕುಮಾರಿ ಖಂಡ ಅಂತೇಳಿ ಒಂದು ಕಾದಂಬರಿಯನ್ನು ಕೂಡ ಬಂದಿದ್ದಾರೆ. ಅಂದರೆ ಪುಸ್ತಕ ಬರೆಯುವವರು ಇದ್ದಾರೆ, ಓದುವವರು ಕೂಡ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ನಾವು ಪ್ರೋತ್ಸಾಹ ಬರ್ತಾ ಇದ್ದೇವೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ಆಯಿತು. ನಮಗೆ ಒಂದು ದಿವಸ ಕೂಡ ಆ ಪುಸ್ತಕ ಪ್ರದರ್ಶನ ಮಾರಾಟ ಮಳಿಗೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನೂಕಲು ಅಷ್ಟು ಜನರು ಪುಸ್ತಕ ಖರೀದಿ ಮಾಡಿದ್ದಾರೆ. ಮತ್ತೆ ಪತ್ರಿಕೆಯಲ್ಲಿ ಕೂಡ ಬಂತು, ಇಲ್ಲಿಯವರೆಗೆ ಆದ ಸಮ್ಮೇಳನದಲ್ಲಿ ಅತಿ ಹೆಚ್ಚು ವ್ಯಾಪಾರ ಆಗಿದೆ ಅಂತ ಹೇಳಿ ಪುಸ್ತಕದವರಿಗೆ. ಇನ್ನು ರವೀಂದ್ರ ಶೆಟ್ಟಿ ಅವರು, ಉಳಿದೊಟ್ಟು ಅವರು ನೂತನ ಕೃತಿ ಅಂತ ಹೇಳಿಕೊಂಡಿದ್ದಾರೆ. ಬಹುಶಃ ಇನ್ನು ಮುಂದೆ ಕೂಡ ಅವರು ಕೃತಿ ಬರೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನಾನು ತಿಳ್ಕೊಂಡು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ನಾವು ಕೃತಿ ಬಿಡುಗಡೆಗೆ ಪ್ರೋತ್ಸಾಹ ನೀಡ್ತಾ ಬರ್ತಾ ಇದ್ದೇವೆ. ಏನೇ ಇರಲಿ ಅಂತೂ ಸುಂದರವಾದ ಕಾರ್ಯಕ್ರಮ ಇವತ್ತು ಇಲ್ಲಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರ ನೇತೃತ್ವದಲ್ಲಿ ಆಗಿದೆ. ನೀವೆಲ್ಲ ಭಾಗವಹಿಸಿದ್ರಿ, ಬಹಳ ಸಂತೋಷ ಆಗಿದೆ. ನಮಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಮಾಡ್ತೇನೆ. ಜೈ ಹಿಂದ್. ಸ್ಪಷ್ಟವಾದಂತಹ ಐಡಿಯಾ ಅವರಿಗಿದೆ. ಹಾಗಾಗಿ ಆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಸಾಹಿತಿಗಳನ್ನು ಪ್ರೋತ್ಸಾಹಿಸುವಂಥದ್ದು, ಪುಸ್ತಕವನ್ನು ಪ್ರಕಟಿಸುವಂಥದ್ದು, ಇದು ಸಾಹಿತ್ಯ ಪರಿಷತ್ ಮಾಡಬೇಕಾದ. ಆದಷ್ಟು ಪುಸ್ತಕಗಳು ಬರಬೇಕು ಅಂತ. ನಮ್ಮ ಜಿಲ್ಲೆಯಲ್ಲಿ ಅಂತಹ ಒಂದು ಉದಾರ ಬುದ್ಧಿಯ ಪ್ರಕಾಶನ ಸಂಸ್ಥೆ ಇಲ್ಲ. ಯೂನಿವರ್ಸಿಟಿ ಉಂಟು, ಅಕಾಡೆಮಿಗಳುಂಟು, ಅದಕ್ಕೆಲ್ಲ ಸೀಮಿತವಾದಂತಹ ಒಂದು ವ್ಯಾಪ್ತಿ ಉಂಟು. ಆದರೆ ಸಾಮಾನ್ಯ ಬರಹಗಾರರ ಪುಸ್ತಕಗಳನ್ನು ಕೂಡ ಪ್ರಕಟಿಸುವಂಥದ್ದು. ಯಾಕಂದರೆ ಪುಸ್ತಕದ ಮುದ್ರಣ ಅಂತ ಹೇಳಿದ್ರೆ ಬಹಳ ಈಗ ಅದು ಕಷ್ಟಕರವಾದ, ತುಂಬ ಹಣ ಹಾಕಬೇಕಾಗ್ತದೆ. ಅಂಥ ಪ್ರಕಾಶನ ಸಂಸ್ಥೆಗಳು ಬೇಕು. ಅಂಥ ಯಾವುದಾದ್ರೂ ಒಂದು ಸಂಸ್ಥೆಗಳ ಮೂಲಕ ಟೈಅಪ್ ಮಾಡಿಕೊಂಡು ನಮ್ಮ ಸಾಹಿತ್ಯ ಪರಿಷತ್ತು ಕೂಡ ಪ್ರಕಾಶನದ ಒಂದು ಜವಾಬ್ದಾರಿ ತಗೊಂಡ್ರೆ ಭಾಳ ಒಳ್ಳೆಯದು. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಈ ಸಂಸ್ಥೆಯ ಸಂಚಾಲಕಿ ಮತ್ತು ಇವತ್ತಿನ ಕೃತಿಕರ್ತರ ಧರ್ಮಪತ್ನಿ ಸೌಮ್ಯ ಆರ್ ಶೆಟ್ಟಿ ಅವರು ಇದು ನಡೆಸಿಕೊಡ್ತಾರೆ. ಎಲ್ಲರಿಗೂ ಶುಭ ಸಂಜೆ. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆಯವರ ಸಹಯೋಗದಲ್ಲಿ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರ ನೂತನ ಕೃತಿಯಾದ ಅಲೆಮಾರಿ ಜೀವನ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಕೃತಿ ಬಿಡುಗಡೆ ಮಾಡಿದಂಥ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ಸಾಹಿತ್ಯ ಪರಿಷತ್ನ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ MP ಶ್ರೀನಾಥ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಶ್ರೀ ಕೃತಿ ಪರಿಚಯ ಮಾಡಿದಂಥ ಶ್ರೀ ಪ್ರಕಾಶ್ ಎಂ ಪ್ರಧಾನ ಸಂಚಾಲಕರು ಕರ್ನಾಟಕ ಅಲೆಮಾರಿ ಸಂಘದ ಬೆಂಗಳೂರು ಒಕ್ಕೂಟ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಶ್ರೀ ಧನಂಜಯ್ ಕುಂಬ್ಳೆ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಡಾಕ್ಟರ್ P ಕೇಶವನಾಥ್ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಶ್ರೀ ಅನಂತ ಕೃಷ್ಣ ಯಾದವ್ ಇವರಿಗೂ ಸಂಸ್ಥೆ ಪರವಾಗಿ, ಮುಖ್ಯೋಪಾಧ್ಯಾಯರು ರಾಮಕೃಷ್ಣ ಹೈಸ್ಕೂಲ್ ಹರೇಕಳ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೂ ಇವತ್ತಿನ ಈ ಸಮಾರಂಭವನ್ನು ನಿರೂಪಿಸಿದಂಥ ಶ್ರೀ ಭಾಸ್ಕರ್ ರೈ ಕೊಕ್ಕೋಳ್ಳಿ ಇವರಿಗೂ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಕ್ಲಬ್ಬಿನ ಸದಸ್ಯರು ಹಾಗೂ ನಮ್ಮ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು, ನಮ್ಮ ವಿದ್ಯಾರ್ಥಿಗಳು ಹಾಗೂ ಎಲ್ಲ ನಮ್ಮ ಬಂಧು ಮಿತ್ರರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ, ಹಾಗೂ ಬಂದಂಥ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ.